ಬೆಸೆಂಟ್ ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಬೆಸೆಂಟ್ಗೆ 100 ವರ್ಷದ ಸಂಭ್ರಮ ಸಡಗರ, ಹೃದಯ ಸ್ಪರ್ಶಿ ನೆನಪುಗಳು, ಅದರ ಒಂದು ಝಲಕ್ ಇಲ್ಲಿದೆ. ಥಿಯೋಸಫಿಕಲ್ ಸೊಸೈಟಿಯ ಮಂಗಳೂರು ವಿಭಾಗದ ಅಧ್ಯಕ್ಷರಾದ ಶ್ರೀ ಟಿ ನರಸಿಂಹ ಶೆಟ್ಟಿಯವರನ್ನು ಸನ್ಮಾನಿಸಬೇಕು ಎಂದು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ದೇವಾನಂದ ಪೈ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಿಸ್ಟರ್ ತುಪ್ಪೆಕಲ್ಲು ನರಸಿಂಹ ಶೆಟ್ಟಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆ್ಯಂಡ್ ಬೆಗ್ ಯುವರ್ ಪಾರ್ಡನ್ ಸರ್. ತುಪ್ಪೆಕಲ್ಲು ನರಸಿಂಹ ಶೆಟ್ಟಿಯವರು BCom ಮತ್ತು LLB ಕೋರ್ಸ್ ಮುಗಿಸಿ ಮಂಗಳೂರಿಗೆ ತೆರಿಗೆ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಉತ್ತಮ ಕೃಷಿಕರೂ ಆಗಿದ್ದರು. ಆಧ್ಯಾತ್ಮಿಕತೆಯಲ್ಲಿ ತಮ್ಮನ್ನು ಹೆಚ್ಚಾಗಿ ತೊಡಗಿಸಿಕೊಂಡು ಅಸೇತು ಹಿಮಾಚಲ ತನಕ ತೀರ್ಥಯಾತ್ರೆಯನ್ನು ಮಾಡಿದವರಾಗಿರುತ್ತಾರೆ. ದಕ್ಷಿಣ ಭಾರತ, ಪೂರ್ವ ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತದ ಹಿಮಾಲಯದಲ್ಲಿರುವ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ, ಬದ್ರಿನಾಥ, ಮುಕ್ತಿನಾಥ, ಮಾನಸ ಸರೋವರ, ಕೈಲಾಸ ಪರ್ವತ, ಪಶುಪತಿ ಮತ್ತು 10 ಜ್ಯೋತಿರ್ಲಿಂಗಗಳನ್ನಲ್ಲದೆ ಭಾರತ ದೇಶದಲ್ಲಿರುವ ಎಲ್ಲ ಶಕ್ತಿಪೀಠಗಳು, ನದಿ ದೇವಸ್ಥಾನಗಳನ್ನು ಸಂದರ್ಶಿಸುವರು. ಹವ್ಯಾಸಿಯಾಗಿ ತಮ್ಮ 52ನೇ ವರ್ಷದಲ್ಲಿ ಸಂಸ್ಕೃತ ಅಕ್ಷರಾಭ್ಯಾಸವನ್ನು ಅಭ್ಯಸಿಸಿ ಬರೇ 3 ವರ್ಷದಲ್ಲಿ, ಅಂದರೆ ತನಗೆ 55 ಆಗುವುದರೊಳಗೆ ಸಂಸ್ಕೃತ ಕೋವಿದ, ಸಂಸ್ಕೃತ MA ಪರೀಕ್ಷೆಗಳನ್ನು ಬರೆದು ಸ್ನಾತಕೋತ್ತರ ಪದವೀಧರರಾಗಿರುತ್ತಾರೆ. ಅಲ್ಲದೆ ಪ್ರಸ್ತುತ ಉಡುಪಿ ಕಾಲೇಜಿನಲ್ಲಿ ಸಂಸ್ಕೃತ ವಿದ್ವಾನ್ ಪರೀಕ್ಷೆಯಲ್ಲಿ ಸಿದ್ಧರಾಗುತ್ತಿದ್ದಾರೆ. ಇವರು ಲಯನ್ಸ್ ಕ್ಲಬ್ ಸಂಸ್ಥೆಯಲ್ಲಿ ಅಧ್ಯಕ್ಷರು, ವಲಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಮಂಗಳೂರು ಥಿಯೋಸಾಫಿಕಲ್ ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರಾಗಿ ಉಪನಿಷತ್, ಭಗವದ್ಗೀತೆ, ಬ್ರಹ್ಮಸೂತ್ರ, ವಿವೇಕ ಚೂಡಾಮಣಿ ಮೊದಲಾದ ಗ್ರಂಥಗಳ ಬಗ್ಗೆ ಉಪನ್ಯಾಸ ಕೊಡುತ್ತಿದ್ದಾರೆ. ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳ ಭಗವದ್ಗೀತೆ ಕಂಠಪಾಠ, ಸಂಸ್ಕೃತ ಭಾಷಣ ಸ್ಪರ್ಧೆಗೆ ನಿರ್ಣಾಯಕ ಶಾಲಾ ಆಹ್ವಾನದ ಮೇರೆಗೆ ಹೋಗಿ ಅದನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದರು. ಸಂಸ್ಕೃತ ಭಾಷೆಯಲ್ಲಿ ಸುಲಲಿತವಾಗಿ ಮಾತಾಡಿ ಭಾಷಣ ಮಾಡುವ ನೈಪುಣ್ಯತೆ ಉಳ್ಳವರು. I, on behalf of the WNS and on behalf of the Besant Centenary Committee, extend a very warm welcome to you, sir. Thank you. ಸರ್, ದಯವಿಟ್ಟು ಶ್ರೀ ಟಿ ನರಸಿಂಹ ಶೆಟ್ಟಿಯವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕು, ಸ್ವಾಗತಿಸಿಕೊಳ್ಬೇಕು ಎಂದು ಪ್ರತ್ಯೇಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಭವ್ಯ ಭಾರತದ ದಿವ್ಯ ಸಂಸ್ಕೃತಿಯ ಪ್ರತೀಕವೇ ದೀಪ ಪ್ರಜ್ವಲನ. ಅಂತರಂಗದ ಜ್ಞಾನಚಕ್ಷುವನ್ನು ತೆರೆಸಿ ಬಾಹ್ಯ ಜಗತ್ತಿನ ಒಳ ಹೊರಗನ್ನು ಬೆಳಗಿ ತೋರುವ ಜ್ಯೋತಿರ್ಮಾತೆಯ ಪ್ರಜ್ವಲನ ಉಜ್ವಲ ಪ್ರಗತಿಯೆಡೆಗೆ ಇರುವ ಬೆಳಕಿನ ರಹದಾರಿ. ಶತಮಾನದ ಮುಂಜಾವಿನ ನೆಸು ಕತ್ತಲೆಯ ಬ್ರಾಹ್ಮಿ ಗಳಿಗೆಯಲ್ಲಿ ಅನಂತ ಜ್ಯೋತಿಯನ್ನು ಬೆಳಗಿ ಭವ್ಯ ಬೆಳಕಿನ ಸುವರ್ಣ ದಿನಗಳ ವೈಭವಕ್ಕೆ ನಾಂದಿ ಹಾಡಬೇಕು ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಲೋಕೇಶ್ KM ರವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸರ್ವ ಮಹತ್ವ ಮಹಿಮೆಯರು ಈ ಶುಭ ಕಾರ್ಯದಲ್ಲಿ ಕೈ ಜೋಡಿಸಿಕೊಳ್ಳಬೇಕು ಎಂದು ವಿಶೇಷವಾದಂತಹ ಪ್ರಾರ್ಥನೆ ಇದೆ. ಪೂಜ್ಯ ಸ್ವಾಮೀಜಿಯವರ ಕೈಯಿಂದ ದೀಪ ಪ್ರಜ್ವಲನಗೊಳ್ಳುತ್ತಾ ಇದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿರುವಂತಹ ಶ್ರೀ ಡಾಕ್ಟರ್ ಎಂ ಲೋಕೇಶ್ ರವರಿಂದ ದೀಪ ಪ್ರಜ್ವಲನಗೊಂಡಿದೆ. ಮಹತ್ವ ಮಹಿಮೆಯರೆಲ್ಲರೂ ಕೂಡ ದೀಪವನ್ನು ಪ್ರಜ್ವಲನೆಗೊಳಿಸುತ್ತಾ ಇದ್ದಾರೆ. ದಿವ್ಯ ಜ್ಯೋತಿಯ ಬೆಳಗುವಿಕೆ ಇನ್ನಷ್ಟು ಪ್ರಾಜ್ವಲ್ಯಮಾನವಾಗಿ ಬೆಳಗುವಂತಾಗಬೇಕು ಎನ್ನುವುದು ಪ್ರತಿಯೊಬ್ಬರ ಪ್ರಾರ್ಥನೆಯೂ ಕೂಡ ಆಗಿರುತ್ತದೆ. ಪೂಜ್ಯ ಜತಕಾಮನಂಜಿ ಮಹಾರಾಜ್ ಅವರಿಗೆ ಶ್ರದ್ಧಾಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯ ಎಲ್ಲ ಗಣ್ಯಮಾನ್ಯ ಅತಿಥಿಗಳೇ, ಈ ಒಂದು ಶತಮಾನೋತ್ಸವದ ಈ ಒಂದು ಸುಂದರ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ
ಮಂಗಳೂರಿನ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದರೆ, ವಿದ್ಯಾರ್ಥಿನಿ, ರಾಷ್ಟ್ರೀಯತೆ ಮತ್ತು ಮಹಿಳಾ ಸಬಲೀಕರಣ, ಇದರ ಜೊತೆಗೆ ಭಾರತೀಯ ಪರಂಪರೆಯ ಮೌಲ್ಯಗಳು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪ್ರತಿಬಿಂಬಿತ ಆಗಬೇಕು ಅಂತ ಹೇಳುವ ದೃಷ್ಟಿ ಇಟ್ಟುಕೊಂಡು ಏನು ಡಾಕ್ಟರ್ ಅನಿ ಬೆಸೆಂಟ್ ಅವರು ಇಡೀ ದೇಶದೊಂದು ಕ್ರಾಂತಿಯನ್ನು ಮಾಡಿದ್ರು. ಅದರ ಒಂದು ಸಾಕ್ಷಿ ಮಂಗಳೂರಿನಲ್ಲಿ ನಡೆದಿರುವಂಥ ಈ ಕ್ರಾಂತಿ. ಇವತ್ತು ಈ ಸಂಸ್ಥೆಯ ಶತಮಾನೋತ್ಸವ ಸಂದರ್ಭದಲ್ಲಿ ಆ ಎಲ್ಲ ಕೊಡುಗೆಯನ್ನು ಅತ್ಯಂತ ಶ್ರದ್ಧೆಯಿಂದ, ಗೌರವದಿಂದ ಸ್ಮರಿಸ್ತಾ, ಮಂಗಳೂರಿನ ಇವತ್ತಿನ ಬೆಳವಣಿಗೆಯಲ್ಲಿ ಈ ಬೆಸೆಂಟ್ ಸಂಸ್ಥೆಗಳ ದೊಡ್ಡ ಪಾಲ್ದಾರಿಕೆ ಇದೆ. ಎಷ್ಟು ಅದ್ಭುತವಾದ ಆಲೋಚನೆ ಇರಬೇಕದು. ಮನೆಯಲ್ಲಿ ತಾಯಿಗೆ ನಿಜವಾದ ಶಿಕ್ಷಣ ಸಿಕ್ಕಿದರೆ ಅದೇ ನಿಜವಾದ ಶಿಕ್ಷಣ. ಆ ತಾಯಿಯನ್ನು ಸಿದ್ಧಗೊಳಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಭಾರತೀಯ ಮೌಲ್ಯಗಳನ್ನು, ಸನಾತನ ಪರಂಪರೆಯ ಮೌಲ್ಯಗಳನ್ನು, ಆ ಸ್ಪಿರಿಟ್ ಆಫ್ ನ್ಯಾಷನಲಿಸಮ್ ಅಂತ ಹೇಳ್ತೀವಿ, ಅದನ್ನು ಜೋಡಿಸ್ಕೊಳ್ಬೇಕು ಹೇಳುವಂಥ ಅವರ 100-120 ವರ್ಷಗಳ ಹಿಂದಿನ ಕಲ್ಪನೆ ಇವತ್ತು ಕೂಡ ತುಂಬ ಪ್ರಸ್ತುತ ಅಂತ ಅನ್ನಿಸ್ತದೆ ನನಗೆ. ರಾಷ್ಟ್ರ ಹೇಳುವಂಥದ್ದು ಒಂದು ನೇಷನ್ ಸ್ಟೇಟ್ ಆಗಿ ಪರಿವರ್ತನೆ ಆಗಿದೆ. ಒಂದು ಭೌಗೋಳಿಕ ಸೀಮಿತಕ್ಕೆ ಅಥವಾ ವ್ಯಾಪ್ತಿಗಷ್ಟೇ ಸೀಮಿತವಾಗಿರುವಂಥ ಸಂದರ್ಭದಲ್ಲಿ, ಮದರ್ ಆಗಿ ಪರಿವರ್ತನೆ ಆಗುವಂಥ ಕಾಲಘಟ್ಟದಲ್ಲಿ, ಭ್ರಾತೃ ಬ್ರದರ್ ಆಗಿರುವಂಥ ಸಂದರ್ಭದಲ್ಲಿ, ಬಿ ರೂಟೆಡ್ ಸೊ ದ್ಯಾಟ್ ವಿ ಕ್ಯಾನ್ ಟೇಕ್ ವಿಂಗ್ಸ್ ಹೇಳುವಂಥ ಮಾತಿದೆ. ನಮ್ಮ ರೂಟ್ಸನ್ನೇ ಮರೆತುಕೊಳ್ತಿರುವಂಥ ಕಾಲಘಟ್ಟದಲ್ಲಿ ಡಾಕ್ಟರ್ ಅನಿ ಬೆಸೆಂಟ್ ಮತ್ತು ಅವರ ರಾಷ್ಟ್ರೀಯತೆಯ ಚಿಂತನೆ, ಸ್ಪಿರಿಟ್ ಆಫ್ ನ್ಯಾಷನಲಿಸಮ್ ಏನಿದೆ, ಅದು ಅತ್ಯಂತ ಪ್ರಸ್ತುತ. ಶತಮಾನೋತ್ಸವ ಸಂದರ್ಭದಲ್ಲಿ ಅವರನ್ನು ಮತ್ತು ಅವರ ಈ ರೀತಿಯ ಚಿಂತನೆಯನ್ನು ನೆನಪು ಮಾಡಿಕೊಳ್ತಾ, ಭಾರತವಾಗಿ ಮತ್ತೊಮ್ಮೆ ಎದ್ದು ನಿಲ್ಲಬೇಕಾದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ಬದಲಾವಣೆಗಳನ್ನು, ಯಾವ ಚಿಂತನೆಯನ್ನು ಜೋಡಿಸ್ಕೊಳ್ಬೇಕು ಅನ್ನೋದನ್ನು ಗಂಭೀರವಾಗಿ ಮನನ ಮಾಡುವಂಥ ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ಅಂದುಕೊಳ್ತಾ, ದೀಪ ಹಚ್ಚಿ ನಮ್ಮೆಲ್ಲರಿಗೂ ಆ ದೀಪಸ್ತಂಭವನ್ನೇ ಒಂದು ಸ್ಮರಣಿಕೆಯನ್ನು ಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಜುಕೇಷನ್ ಈಸ್ ಆಲ್ ಅಬೌಟ್ ಎನ್ಲೈಟನ್ಮೆಂಟ್. ದಟ್ ಈಸ್ ವಾಟ್ ವಿ ಆಲ್ ಬಿಲೀವ್ಡ್ ಇನ್ ಅವರ್ ಹೆರಿಟೇಜ್. ಸಾ ವಿದ್ಯಾ ಯಾ ವಿಮುಕ್ತ ಅಂತ ಹೇಳಿದ್ದು. ಸೊ ಎಜುಕೇಷನ್ ಈಸ್ ಆಲ್ ಅಬೌಟ್ ಎನ್ಲೈಟನ್ಮೆಂಟ್. ಆ್ಯಂಡ್ ವೆನ್ ಯು ಆರ್ ಎನ್ಲೈಟನ್ಡ್, ಯು ಆರ್ ಲೈಟ್ ವಿದಿನ್. And when you are light within, obviously there cannot be darkness, there cannot be inhibitions, and there cannot be shadows. ಶಿಕ್ಷಣದ ಈ ಮಹತ್ವದ ಉದ್ದೇಶವನ್ನು ಮನಸ್ಸಲ್ಲಿಟ್ಟುಕೊಂಡು ಶಿಕ್ಷಣದ ಮೂಲಕ ಯಾವ ಒಂದು ಉತ್ತಮ ಗುಣಮಟ್ಟದ ಮಾನವ ಸಂಪನ್ಮೂಲ ನಿರ್ಮಾಣ ಮಾಡಬೇಕು ಅಂತ ಹೆಜ್ಜೆ ಇಡ್ತಾ ಇದ್ದೀವಿ, ಅದರಲ್ಲಿ ಸನಾತನ ಮೌಲ್ಯಗಳನ್ನು ಪ್ರತಿಬಿಂಬಿಸುವಂಥ, ಸುಮಾರು 15 ವರ್ಷಗಳ ಶಿಕ್ಷಣ ಪಡ್ಕೊಂಡು ಹೊರಗೆ ಬರ್ತಿರುವಂಥ ನಮ್ಮ ಯುವಕರಲ್ಲಿ ಮಾನವ ಪ್ರಜ್ಞೆ ಅಥವಾ ಸಾಮಾಜಿಕ ಪ್ರಜ್ಞೆ, ಕರ್ತವ್ಯ ಪಾಲನೆ ಮಾಡಬೇಕಿರುವಂಥ ಪ್ರಜ್ಞೆ, ಸಮಯ ಪ್ರಜ್ಞೆ, ಸೌಂದರ್ಯ ಪ್ರಜ್ಞೆ. ವೇದಿಕೆಯಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಮಾತಾಡ್ತಿದ್ವು. ನಿನ್ನೆ ವಿಜಯದಶಮಿಯ ಮೆರವಣಿಗೆ, ಆದರೆ ಮಂಗಳೂರು ರಸ್ತೆಗಳನ್ನು ನೋಡಿದ್ರೆ ಪೊರಕೆ ತಗೊಂಡು ನಾವೆಲ್ಲ ಬೀದಿಗಿಳಿಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ದೇಶದ ಕಾನೂನನ್ನು ಪಾಲನೆ ಮಾಡಬೇಕಿರುವಂಥ ಪ್ರಜ್ಞೆ, ಎಲ್ಲಿಯೋ ಗಡಿ ಪ್ರದೇಶದಲ್ಲಿರುವ ಸೈನಿಕರಿಗೆ ಮಾತ್ರ ಸೀಮಿತವಾಗಿರುವಂಥ ದೇಶಭಕ್ತಿ, ರಾಷ್ಟ್ರಪ್ರೇಮ ಯಾಕೆ ನಮ್ಮ ಸಮಾಜದಲ್ಲಿ ಪ್ರತಿಬಿಂಬಿತ ಆಗ್ತಾ ಇಲ್ಲ? ಡಾಕ್ಟರ್ ಅನಿ ಬೆಸೆಂಟ್ ಅವರು 120 ವರ್ಷಗಳ ಹಿಂದೆ ಈ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿದರೆ, ನಾವು ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಯಾವ ದೃಷ್ಟಿಯಲ್ಲಿ ಅದನ್ನು ರೂಪಿಸಬೇಕು? ಇಂತಹ ಅನೇಕ ಸಂಗತಿಗಳನ್ನು ಒಂದು ಸಮಾಜವಾಗಿ ನಾವು ಮನನ ಮಾಡಿಕೊಂಡು ಅದನ್ನು ಪ್ರತಿಬಿಂಬಿಸುವಂಥ ಕೆಲಸ ಮಾಡದೇ ಇದ್ದರೆ ಬಹುಶಃ ಎಲ್ಲೋ ಜಾರುವ ದಾರಿಯಲ್ಲಿ ಗಟ್ಟಿಯಾಗಿ ನಿಲ್ಕೊಳ್ಳಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳುವ ಸಂದೇಶವನ್ನು ಡಾಕ್ಟರ್ ಅನಿ ಬೆಸೆಂಟ್ ಅವರು ಬಹಳ ವರ್ಷಗಳ ಹಿಂದೆ ಕೊಟ್ಟಿದ್ದರು. ಈ ಭಾಗದ ಅನೇಕ ಹಿರಿಯರು ಡಾಕ್ಟರ್ ಸತೀಶ್ ಶೆಟ್ಟರು ನೆನಪು ಮಾಡಿಕೊಂಡ ಹಾಗೆ ತುಂಬ ಸಾಧನೆಯೊಂದಿಗೆ ಈ ಸಂಸ್ಥೆಯೊಂದಿಗೆ ಕೈ ಜೋಡಿಸ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಏನು ಸಂಸ್ಥೆ ಬೆಳೆದು ನಿಂತಿದೆ. ಅದಕ್ಕಾಗಿ ಸಂಬಂಧಪಟ್ಟ ಎಲ್ಲರನ್ನ ಅತ್ಯಂತ ಶ್ರದ್ಧೆಯಿಂದ, ಗೌರವದಿಂದ ಸ್ಮರಣೆ ಮಾಡಿಕೊಂಡು ಈ ಸಂಸ್ಥೆಯಲ್ಲಿ ದುಡಿದಂಥ ಎಲ್ಲ ಅಧ್ಯಾಪಕ ವೃಂದದವರಿಗೆ ಗೌರವದ ಧನ್ಯವಾದಗಳನ್ನು ಹೇಳ್ತಾ, ಹೊಸದೊಂದು ಕಲ್ಪನೆಯೊಂದಿಗೆ ಡಾಕ್ಟರ್ ಸತೀಶ್ ಶೆಟ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಾರ್ಚ್ ತಿಂಗಳ ನಂತರ ನಾನೊಂದು 5 ಲಕ್ಷ ರೂಪಾಯಿ ನಿಮ್ಮ
ಈ ಶತಮಾನೋತ್ಸವದ ಸ್ಮರಣಾರ್ಥೆಯನ್ನು ಕಟ್ಟಡ ಕಟ್ಟಬೇಕು ಅಂತ ಆಲೋಚನೆ ಮಾಡಿದಿರಿ. ಅದಕ್ಕೆ ಖಂಡಿತವಾಗಿ ಮುಂದಿನ ಮಾರ್ಚ್ ನಂತರ ಮಾತ್ರ, ಈ ವರ್ಷದ ಕೊಟ್ಟಾಗಿಬಿಟ್ಟಿದೆ, ಖಂಡಿತವಾಗಿ ಕೊಡ್ತೀನಿ ಹೇಳಿಕೊಂಡು ಅನಿವಾರ್ಯ ಕಾರಣದಿಂದ ನಾನು ತೆರಳಬೇಕಾಗಿದೆ. ಸೌಜನ್ಯ ಅಲ್ಲ, ಆದರೆ ತಮ್ಮೆಲ್ಲರ ಕ್ಷಮೆ ಕೇಳಿಕೊಂಡು ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲ ಒಳ್ಳೆಯದಾಗಲಿ, ಶುಭವನ್ನು ಹಾರೈಸಿ ಸ್ವಾಮೀಜಿಯವರ ಮತ್ತು ಎಲ್ಲ ಗಣ್ಯ ಅತಿಥಿಗಳ ಅಪ್ಪಣೆ ಪಡ್ಕೊಂಡು ನಾನು ತೆರಳ್ತಾ ಇದ್ದೇನೆ, ಕ್ಷಮಿಸಬೇಕು. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅಮೂಲ್ಯವಾದ ಮಾತುಗಳಿಗೆ ನಾವು ಋಣಿಗಳಾಗಿದ್ದೀವಿ ಸರ್. It is indeed a rare privilege for all of us to listen to a renowned orator, Dr. Lokesh KM, Registrar, Mangalore University. Sir, in all humility, I request you to deliver the inaugural address. ಮಹಾಪೌರರಾಗಿರುವಂತಹ ಶ್ರೀಮತಿ ಕವಿತಾ ಸನಿಲ್ ರವರು ಈಗ ನಮ್ಮನ್ನುದ್ದೇಶಿಸಿ ಹಾರೈಕೆ ನುಡಿಗಳನ್ನು ಆಡಬೇಕು ಎಂದು ಕೇಳಿಕೊಳ್ಳಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಬಹುಶಃ ನಾನೊಂದು ಬೆಸೆಂಟ್ ಸಂಸ್ಥೆಯ ವಿದ್ಯಾರ್ಥಿನಿ, ಹಳೆ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಬಹುಶಃ ಗಂಡನ ಮನೆಯಿಂದ ತಾಯಿ ಮನೆಗೆ ಬಂದಂಥ ಒಂದು ಅನುಭವ ಇಲ್ಲಿ ಬಂದಂತೆ ಆಗ್ತದೆ. ಯಾಕಂತ ಹೇಳಿದರೆ ಬೇರೆ ಎಲ್ಲ ಸಂಸ್ಥೆಗಳಿಗೆ ಹೋಲಿಸಿದರೆ ಇವತ್ತು ನಾನು ಮಂಗಳೂರು ಮಹಾನಗರ ಈ ಸಂಸ್ಥೆಯನ್ನು ಬಿಟ್ಟು ಅದೆಷ್ಟೋ ವರ್ಷಗಳಾಗಿರ್ಬೋದು, ಆದರೂ ಕೂಡ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದುಕೊಂಡು ಕೂಡ ಇವತ್ತಿಗೂ ಕೂಡ ಈ ಸಂಸ್ಥೆಯ ಏನು ನನ್ನ ಗುರುಗಳಿದ್ದಾರೆ, ಇವತ್ತಿಗೂ ಕೂಡ ಕಳೆದ ವಾರ ಕೂಡ, ಈ ವಾರ ಇವತ್ತೀಗ ನಾಳೆಯಿಂದ ಸೋಮವಾರ ಸ್ಟಾರ್ಟ್ ಆಗಬೇಕಾಗಿದೆ. ಸೊ ಕಳೆದ ವಾರ ಕೂಡ ಇಷ್ಟು ವರ್ಷದಿಂದ ಕೂಡ ನನಗೆ ಇವತ್ತಿಗೂ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ಕೂಡ ನನಗೆ ಬಹಳಷ್ಟು ಸಂತೋಷ. ನಾನು ಅವರ ಮಾರ್ಗದರ್ಶನದಲ್ಲೇ ಇವತ್ತಿಗೆ ಹೋಗ್ತೇವೆ. ಕವಿತಾ ನೀನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಬಹುಶಃ ಈ ಮಸಾಜ್ ಪಾರ್ಲರ್ ಸ್ಕಿಲ್ ಗೇಮ್ಗಳಿಗೆಲ್ಲ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಹೇಳ್ತಾ ಇದ್ರು, ಜಾಗ್ರತೆಮ್ಮ ನೋಡ್ಕೋ ಅಂತ ಹೇಳ್ತಾ ಇದ್ರು. ಆ ರೀತಿ ಅಂತ ಹೇಳಿದರೆ ಅಷ್ಟೊಂದು ನನ್ನ ಮೇಲೆ ಗೌರವ, ಆ ಪ್ರೀತಿ ಇವತ್ತಿಗೂ ಇಟ್ಟುಕೊಂಡಿದ್ದಾರೆ. ಬಹುಶಃ ನಾನು ಕೂಡ ಇವತ್ತಿಗೂ ಕೂಡ ಆ ಪ್ರೀತಿ, ಅವರು ಕೊಟ್ಟಂತಹ ಏನು ಪ್ರೀತಿ ಇದೆ ಅದನ್ನು ಇವತ್ತಿಗೂ ಕೂಡ ನಾನು ಅದನ್ನು ಇಟ್ಟುಕೊಂಡಿದ್ದೇನೆ. ಇದೇ ಒಂದು ಬೆಸೆಂಟ್ ಸಂಸ್ಥೆಯ ಒಂದು ವಿಶೇಷ ಗುಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಏನು ದಿನ ಹೋಗ್ತಾ 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 ಇವತ್ತು 100 ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ನಮಗೆ ಬಹಳಷ್ಟು ಸಂತೋಷ. ಸೊ ಈ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದೀರಿ, ತಾವು ಈ ಸಂಸ್ಥೆಯಲ್ಲಿ ಇವತ್ತು ಕಲಿತಾ ಇದ್ದೀರಿ ಅಂತ ಹೇಳಿದರೆ ತಮಗೂ ಕೂಡ ಹೆಮ್ಮೆ. ಅದು ಮಾತ್ರ ಅಲ್ಲ, ಇವತ್ತು ಈ ಸಂಸ್ಥೆಯನ್ನು ಬಿಟ್ಟು ಹೋದ ನಂತರವೂ ಕೂಡ ತಮ್ಮಿಂದಾದಷ್ಟು ಏನು ಸಹಾಯ ಇದೆ ಅದನ್ನು ಈ ಸಂಸ್ಥೆಗೆ ನೀಡಿ, ಆಗ ಮಾತ್ರ ನಮ್ಮ ಸಂಸ್ಥೆ ಮತ್ತೆ ಕೂಡ ಬೆಳೀತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮೇಡಮ್, ಈ ಸಂಸ್ಥೆಯ ಬಗ್ಗೆ ತಮಗಿರುವಂತಹ ಅಭಿಮಾನಕ್ಕಾಗಿ ನಾವು ಧನ್ಯವಾದಗಳನ್ನು ಪ್ರತ್ಯೇಕವಾಗಿ ಸಂಸ್ಥೆಯ ಪರವಾಗಿ ತಮಗೆ ನೀಡ್ತಾ ಇದ್ದೇವೆ. ಈಗ ಮಾನ್ಯ ಶಾಸಕರಾದ ಶ್ರೀ JR ಲೋಬೋರವರಿಗೆ ತುರ್ತಾಗಿ ಹಲವು ಕಾರ್ಯಗಳಿಗೆ ಹೋಗಬೇಕಾಗಿರುವುದರಿಂದ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಎಂದು ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯ ಮೇಲಿರುವಂಥ ಎಲ್ಲ ಆತ್ಮೀಯ ಗಣ್ಯರೇ, ಇಲ್ಲಿ ನೆರೆದಿರುವಂಥ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಕೆಲವೇ ಒಂದೆರಡು ಮಾತಿನಲ್ಲೇ ನಾನು ಮುಗಿಸಿಬಿಡ್ತೀನಿ. ಎಲ್ಲರಿಗೂ ಕೂಡ ಸ್ವಲ್ಪ ಕಾಲಾವಕಾಶ ಕಡಿಮೆ ಇರುವುದರಿಂದ. ಮೊದಲನೇದಾಗಿ ಈ ಸೆಂಟೆನರಿ ಅಥವಾ ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡುವಾಗ ನಾವೊಂದು ಉದ್ದೇಶ ಇಟ್ಟು ಆಚರಣೆ ಮಾಡ್ತೀವಿ. ಒಂದು, ಹಿಂದೆ ನಡೆದು ಬಂದ ದಾರಿ, ಇದರ ಒಂದು ಅವಲೋಕನ. ಎರಡನೇದು, ಪ್ರಸ್ತುತ ನಾವು ಯಾವ ರೀತಿ ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಇದರ ಬಗ್ಗೆ ಚಿಂತನೆ. ಇನ್ನೊಂದು, ಮುಂದೆ ಇನ್ನು ಏನು ನಾವು ಭವಿಷ್ಯದಲ್ಲಿ ನಿರ್ಮಾಣ ಮಾಡಬಹುದು ಅದರ ಬಗ್ಗೆ ಒಂದು ಯೋಜನೆ. ಈ ಮೂರು ಉದ್ದೇಶಗಳಿಂದ ಒಂದು ಶತಮಾನೋತ್ಸವವನ್ನು ನಾವು ನೋಡಿದರೆ ಅದು ಯಶಸ್ವಿ ಆಗ್ತಾ ಇದೆ. ಇವತ್ತಿಗೆ ಆ ಕೆಲಸ ಆರಂಭವಾಗಿದೆ. ನಾನು ಕೆಳಗೆ ಈ ಶತಮಾನೋತ್ಸವಕ್ಕೆ ಸ್ವಾಮೀಜಿಯವರ ಜೊತೆಯಲ್ಲಿ ಇತರರ ಜೊತೆಯಲ್ಲಿ ಬರುವಾಗ ಡಾಕ್ಟರ್ ಆನಿ ಬೆಸೆಂಟ್ ರವರ ಒಂದು ಇದಿತ್ತು, ಮೂರ್ತಿ ಇತ್ತು, ಐಡಲ್ ಇತ್ತು. ಅದರ ಕೆಳಗಡೆ ಒಂದು ಸೆಂಟೆನ್ಸ್ ಬರೆದಿದ್ದಾರೆ, ದ ಮೂವ್ಮೆಂಟ್ ಫಾರ್ ವಿಮೆನ್ಸ್ ಎಂಪವರ್ಮೆಂಟ್. ಎಷ್ಟೊಂದು ಬ್ಯೂಟಿಫುಲ್ ಸೆಂಟೆನ್ಸ್ ಅದು ಬರೆದಿದ್ದಾರೆ, ದ ಮೂವ್ಮೆಂಟ್ ಫಾರ್ ವಿಮೆನ್ಸ್ ಎಂಪವರ್ಮೆಂಟ್. 100 ವರ್ಷಗಳ ಮೊದಲು ಡಾಕ್ಟರ್ ಆನಿ ಬೆಸೆಂಟ್ ಅವರು ಈ ಜಾಗಕ್ಕೆ ಬಂದು ಥಿಯೋಸಫಿಕಲ್ ಸೊಸೈಟಿ ಎಲ್ಲ ಆರಂಭ ಮಾಡಿ
ಆ ಮೂಮೆಂಟನ್ನು ಮುಂದೆ ಕೊಂಡು ಹೋಗಾಗ ಕೈ ಜೋಡಿಸಿದ ಇಲ್ಲಿಯ ಜನರು, ಆ ಕಾರಣದಿಂದ ಲಕ್ಷಾಂತರ ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಇವತ್ತು ಸಾಧ್ಯವಾಗಿದೆ. ಪ್ರಥಮತವಾಗಿ ನಾವು ಡಾಕ್ಟರ್ ಆ್ಯನಿ ಬೆಸೆಂಟ್ ಅವರಿಗೆ ನಾವು ಋಣಿಯಾಗಿದ್ದೀವಿ. ಅವರನ್ನು ಇವತ್ತು ನಾವು ನೆನಪು ಮಾಡುವಂಥ ದಿವಸ. ಆ ಮಹಿಳೆ, ಧೀಮಂತ ಮಹಿಳೆ, ಯಾವ ಪಾಶ್ಚಾತ್ಯ ಊರಿನಿಂದ ಇಲ್ಲಿಗೆ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಈ ಮೂಮೆಂಟನ್ನು ಆರಂಭ ಮಾಡಿದರು. ಲಕ್ಷಾಂತರ ಮನೆಯ ದೀಪವನ್ನು ಬೆಳಗಿಸಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಕೈ ಜೋಡಿಸುವಿಕೆ ಕೂಡ ಅವಶ್ಯಕತೆ ಇದೆ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಸದಾ ಇದ್ದೀವಿ. ಎಲ್ಲ ರೀತಿಯಲ್ಲಿ ತಾವು ತಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಆಶ್ವಾಸನೆ ಹೇಳಿ, ಇನ್ನೂ ಈ ಸಂಸ್ಥೆ ಉತ್ತುಂಗಕ್ಕೆ ಬೆಳೆಯಲಿ. ನಮ್ಮ ಈ ಒಂದು ಸಂಸ್ಥೆಯಿಂದ ಹೊರಬರುವಂಥ ಹೆಣ್ಮಕ್ಕಳು ಶಿಕ್ಷಣ ಪಡೆದು ಪ್ರತಿಯೊಂದು ಮನೆಯಲ್ಲಿ ಕೂಡ ದೀಪ ಜ್ಯೋತಿ ಬೆಳಗಲಿ ಅವರಿಂದ ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡ ತಮಗೆಲ್ಲರಿಗೂ ಕೂಡ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ತಮ್ಮ ಅಭಿಮಾನದ ನುಡಿಗಳಿಗೆ ನಾವು ಋಣಿಗಳಾಗಿದ್ದೇವೆ. ಬೆಸೆಂಟ್ ಶತಮಾನೋತ್ಸವದ ಝಲಕನ್ನ ಇನ್ನಷ್ಟು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಬ್ರೇಕ್ ನಂತರ ಬೆಸೆಂಟ್ ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬೆಸೆಂಟ್ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಲಾಯಿತು. ಅದರ ಝಲಕ್ ಇಲ್ಲಿದೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಪೂಜ್ಯ ಸ್ವಾಮೀಜಿಗಳಾದ ಸ್ವಾಮಿ ಜಿತಕಾಮಾನಂದ ಜಿ ಅವರಿಗೆ ಸತ್ಪ್ರೇಮ ಪ್ರಣಾಮಗಳನ್ನು ಹೇಳ್ತಾ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದಾರೋ ಮಹಾನುಭಾವುಲು ಅಂದರಿಕಿ ನಮನಲು ಅಂತೇಳಿ, ಪ್ರಿಯ ಆಹ್ವಾನಿತರೆ, ಆರಂಭದಲ್ಲಿ ಈ ಬೆಸೆಂಟ್ ವಿದ್ಯಾ ಸಮೂಹ ಏನಿದೆ, ವಿದ್ಯಾಸಂಸ್ಥೆಗಳ ಸಮೂಹ, ಇವರು ಇವತ್ತು ಸೆಂಟಿನರಿ ಸೆಲೆಬ್ರೇಷನ್ಸ್ ಏನು ಮಾಡ್ತಾ ಇದ್ದಾರೆ, ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಚ್ಛೆಪಡ್ತೇನೆ. ದೀರ್ಘವಾದಂಥ ಭಾಷಣ ಮಾಡಲಿಕ್ಕೆ ಇದು ಸಮಯವಲ್ಲ, ಸಂದರ್ಭವಲ್ಲ. ಸೊ ಐ ವಿಲ್ ಬಿ ವೆರಿ ಬ್ರೀಫ್ ಇನ್ ಮೈ ಸ್ಪೀಚ್. ಆ್ಯಂಡ್ ಇಟ್ಸ್ ಎ ವೆರಿ ಗ್ರೇಟ್ ಹಾನರ್ ದಟ್ ಐ ಹ್ಯಾವ್ ಬೀನ್ ಆಸ್ಕ್ಡ್ ಟು ಇನಾಗುರೇಟ್ ದಿ ಸೆಂಟನರಿ ಸೆಲೆಬ್ರೇಷನ್ಸ್. ಈ ಒಂದು ಗೌರವವನ್ನು ಕೊಟ್ಟಿದ್ದಕ್ಕೋಸ್ಕರ ವಿದ್ಯಾಸಂಸ್ಥೆಗಳ ಸಮೂಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಬ್ರಿಟಿಷರು ಬಂದ ನಂತರ ಬಹಳ ದೊಡ್ಡದಾಗಿರ್ತಕ್ಕಂಥ ಶಿಕ್ಷಣದ ಕ್ರಾಂತಿ ಪ್ರಾರಂಭವಾಯಿತು. ಈ ಒಂದು ಕ್ರಾಂತಿ ಉಂಟಾಗಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಬಹಳ ದೀರ್ಘವಾದ ಇತಿಹಾಸ ಇದೆ. ಐ ಆಮ್ ನಾಟ್ ಗೋಯಿಂಗ್ ಟು ಡ್ವೆಲ್ ಆನ್ ದಟ್. ಪೋರ್ಚುಗೀಸರು ಬಂದರು, ಗೋವಾದಲ್ಲಿ ಒಂದು ಕ್ರಾಂತಿ ಅಂತಂದರು, ಕ್ರಮೇಣ ಬೇರೆ ಬೇರೆ ವಿದೇಶಿಯರು ಬಂದರು, ಅಂತಿಮವಾಗಿ ಬ್ರಿಟಿಷರು ತಮ್ಮ ಒಂದು ಇಂಪೀರಿಯಲಿಸಮನ್ನು ಮಾಡಿ, ಕಲೋನಿಯಲಿಸಮನ್ನು ಎಸ್ಟಾಬ್ಲಿಷ್ ಮಾಡಿ ಹೊಸ ರೀತಿಯ ಒಂದು ಶಿಕ್ಷಣವನ್ನು ನಮ್ಮಲ್ಲಿ ಸ್ಥಾಪನೆ ಮಾಡಿದರು. ಭಾರತಕ್ಕೆ ಶಿಕ್ಷಣ ಅಂತಕ್ಕಂಥದ್ದು ಹೊಸತೇನಲ್ಲ. ನಮಗೆಲ್ಲ ಗೊತ್ತಿರುವ ಹಾಗೆ ವಿ ಹ್ಯಾಡ್ ಎ ಗ್ಲೋರಿಯಸ್ ಟ್ರೆಡಿಷನ್ ಆಫ್ ಎಜುಕೇಷನಲ್ ಸಿಸ್ಟಮ್. ಆ್ಯನ್ಷಿಯಂಟ್ ಪೀರಿಯಡಲ್ಲಿ ಏನಿತ್ತು, ಮೆಡಿವಲ್ ಪೀರಿಯಡಲ್ಲಿ ಏನಿತ್ತು, ಇವನ್ನೆಲ್ಲ ನಾವು ನೋಡಿದ್ದೇವೆ. ಆದರೆ ಆಂಗ್ಲ ಶಿಕ್ಷಣ ಬಂದಾಗ ಇಟ್ ಬ್ರಾಟ್ ಅಬೌಟ್ ಎ ರಿವಲ್ಯೂಷನರಿ ಚೇಂಜಸ್ ಇನ್ ದಿ ಎಕ್ಸಿಸ್ಟಿಂಗ್ ಸಿಸ್ಟಮ್. ಅದೊಂದು ಹಲವಾರು ರೀತಿಯ ಬದಲಾವಣೆಗಳನ್ನು ತಂತು ಅಂತ ಹೇಳ್ತಕ್ಕಂಥದ್ದು. ಇಂಡೈರೆಕ್ಟಾಗಿ, ನಾಟ್ ಡೈರೆಕ್ಟ್ಲಿ, ಬಿಕಾಸ್ ಆ್ಯಸ್ ಯು ನೋ, Annie Besant herself was harassed by the British government. She was jailed, she was punished, she was insulted. ಅದನ್ನೆಲ್ಲ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಆಕೆಗೂ ಮತ್ತು ಲೋಕಮಾನ್ಯ ತಿಲಕರಿಗೂ ಒಂದು ರೀತಿಯ ಟಗ್ ಆಫ್ ವಾರ್ ಆಯಿತು. ಆ್ಯಂಡ್ ಶಿ ವಾಸ್ ಪಾಪ್ಯುಲರೈಸಿಂಗ್ ಹೋಮ್ ರೂಲ್ ಇನ್ ಮಡ್ರಾಸ್, ಆ್ಯಂಡ್ ತಿಲಕ್ ವಾಸ್ ಪಾಪ್ಯುಲರೈಸಿಂಗ್ ಹೋಮ್ ರೂಲ್ ಮೂವ್ಮೆಂಟ್ ಇನ್ ದ ಪ್ರೆಸೆಂಟ್ ಡೇ ಮಹಾರಾಷ್ಟ್ರ ಆರ್ ಪುಣೆ ರೀಜನ್. ಕೊನೆಗೆ ಅವರು ಒಟ್ಟಿಗೆ ಆಗ್ತಾರೆ.
ಇಂಥ ಒಂದು ಸಂದರ್ಭದಲ್ಲಿ ಅನಿ ಬೆಸೆಂಟ್ ಏನು ಮಾಡಿದ್ರು ಅಂತಂದರೆ, ಭಾರತವನ್ನು ನಾವು ಏನು ಮಾಡೋದು, ಪುನರುಜ್ಜೀವನಗೊಳಿಸಬೇಕು. ವಿ ಶುಡ್ ಬ್ರಿಂಗ್ ಅಬೌಟ್ ಎ ರಿನೈಸಾನ್ಸ್ ಇನ್ ಇಂಡಿಯಾ. ಇನ್ ವಾಟ್ ವೇ ವಿ ಹ್ಯಾವ್ ಟು ಬೈ ಎನ್ಲೈಟನಿಂಗ್ ಪೀಪಲ್ ಅಬೌಟ್ ಇಂಡಿಯನ್ ವ್ಯಾಲ್ಯೂಸ್. ಆ ರೀತಿಯಲ್ಲಿ ಆಕೆ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಹೊರಡ್ತಕ್ಕಂಥದ್ದು, ಅದರಲ್ಲೂ ಮಹಿಳೆಯರ ಶಿಕ್ಷಣದ ಮೇಲೆ. ಮಹಿಳೆಯರ ಬಗ್ಗೆ ಭಾಳಷ್ಟು ಜನ ಆಗ ಕೆಲಸ ಮಾಡಿದರು. ಯು ಹ್ಯಾವ್ ಪಂಡಿತ ರಮಾಬಾಯಿ, ಯು ಹ್ಯಾವ್ ಸಾವಿತ್ರಿಬಾಯಿ ಫುಲೆ, ಅಥವಾ ಕಮಲಾದೇವಿ ಚಟ್ಟೋಪಾಧ್ಯಾಯ, ಎ ಗ್ರೇಟ್ ಲೇಡಿ ಹೂ ಆ್ಯಕ್ಚುಲಿ took birth in this area and played a great role in bringing about a cultural revolution or renaissance in India. ಇಂಥವರ ಒಂದು ಸಹಾಯದಿಂದ ಈ ಒಂದು ಬೆಸೆಂಟ್ ಇಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ನಾವು ನೋಡ್ತೇವೆ. ಭಾಳ ಸಂತೋಷವಾದಂಥ ಒಂದು ಸಂಗತಿ ಇದು. ನಮಗೆಲ್ಲ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡ ಆಗಿರ್ಬೋದು, ಕೊಡಗು ಆಗಿರ್ಬೋದು, ಅಥವಾ ಈಗಿನ ಉಡುಪಿ ಜಿಲ್ಲೆ ಆಗಿರ್ಬೋದು, ಅಥವಾ ಫಾರ್ ದಟ್ ಮ್ಯಾಟರ್ಸ್ ನಾರ್ತ್ ಕೆನರಾ ಆಗಿರ್ಬೋದು, ಇವೆಲ್ಲ ಒಂದು ರೀತಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಭಾಳಷ್ಟು ಕ್ರಾಂತಿಯನ್ನು, ಸೈಕ್ಷಣಿಕ ಕ್ರಾಂತಿಯನ್ನು ನೋಡಿರ್ತಕ್ಕಂಥ ಒಂದು ರಾಜ್ಯಗಳು ಅಂತ ಹೇಳ್ಬೋದು, ಅಥವಾ ಪ್ರದೇಶಗಳು ಅಂತ ಹೇಳ್ಬೋದು. ಈ ಒಂದು ಮಿಷನರಿಗಳು, ಬಾಸಲ್ ಮಿಷನ್ ಏನಿದೆ, ಇದು ಭಾಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. 20ನೇ ಶತಮಾನದಲ್ಲಿ ಅನಿ ಬೆಸೆಂಟ್ ಅಂತ ಒಂದು ವ್ಯಕ್ತಿ ಇಲ್ಲಿ ಬರ್ತಕ್ಕಂಥ ನೋಡ್ತೇವೆ. ನಮಗೆ ಭಾಳ ಸಂತೋಷ ಆಗೋದು ಸೌತ್ ಕೆನರಾದಲ್ಲಿ ಅಂತಂದರೆ, ದ ಸಾರಸ್ವತ್ ಬ್ರಾಹ್ಮಿನ್ ಕಮ್ಯುನಿಟಿ ಪ್ಲೇಡ್ ಎ ಮೇಜರ್ ರೋಲ್. ಈ ಒಂದು ಸಾರಸ್ವತ್ ಕಮ್ಯುನಿಟಿ ಏನಿದೆ, ದೇ ಪ್ಲೇಡ್ ಎ ಮೇಜರ್ ರೋಲ್ ಇನ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಕೂಲ್ಸ್ ಇನ್ ದ ಫಾರ್ಮ್ ಆಫ್ ಗಣಪತಿ ಸ್ಕೂಲ್, ಅಥವಾ ಕೆನರಾ ಸ್ಕೂಲ್ ಆಗಿರ್ಬೋದು, ಅಥವಾ SVS ಕಾಲೇಜ್ ಬಂಟ್ವಾಳ ಆಗಿರ್ಬೋದು, ಅಥವಾ ಮುಂದೆ ಈ ಬೆಸೆಂಟ್ ಕಾಲೇಜ್ ಆಗಿರ್ಬೋದು, ಅಥವಾ ಬೇರೆ ಕಾಲೇಜುಗಳಾಗಿರ್ಬೋದು. ಇನ್ ದ ಸೇಮ್ ವೇ ಆ್ಯಸ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಪ್ಲೇಡ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಎಸ್ಟಾಬ್ಲಿಷಿಂಗ್ ಸೈಂಟ್ ಅಲೋಷಿಯಸ್ ಕಾಲೇಜ್ ಆರ್ ಸೈಂಟ್ ಆಗ್ನೆಸ್ ಕಾಲೇಜ್. ಶಿಕ್ಷಣ ಅಂತಕ್ಕಂಥದ್ದು ಏನಿದೆ, ಇದು ಎಂಪವರ್ಮೆಂಟಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ, ಇಟ್ ಲೀಡ್ಸ್ ಟು ಎನ್ಲೈಟನ್ಮೆಂಟ್ ಆ್ಯಂಡ್ ಇಟ್ ಲೀಡ್ಸ್ ಟು ಎಂಪವರ್ಮೆಂಟ್. ಆ್ಯಂಡ್ ಹಿಯರ್ ದ ಗ್ರೇಟ್ನೆಸ್ ಲೈಸ್ ಇನ್ ದ ಫ್ಯಾಕ್ಟ್ ದಟ್ ಆಸ್ ಫಾರ್ ಆಸ್ ಬೆಸೆಂಟ್ ಕಾಲೇಜ್ ಇಸ್ ಕನ್ಸರ್ನ್, ಇಟ್ ಫೋಕಸ್ಡ್ ಮೋರ್ ಆನ್ ವಿಮೆನ್ ಎಂಪವರ್ಮೆಂಟ್. ಯಾಕಂದರೆ ಮಹಿಳೆಯರ ಒಂದು ಶಿಕ್ಷಣ ನಾವು ಕೊಟ್ಟರೆ ಅವರು ಕೂಡ ರಾಜಕೀಯವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ರಾಜಕೀಯವಾಗಿ ಒಂದು ಎನ್ಲೈಟೆಂಡ್ ಆದಂಥ ಒಂದು ಸೊಸೈಟಿ ಏನಿದೆ, ಇಟ್ ಕ್ಯಾನ್ ಬ್ರಿಂಗ್ ಅಬೌಟ್ ಸೋಷಿಯೋ ಎಕನಾಮಿಕ್ ಚೇಂಜಸ್ ಇನ್ ದಿ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತಕ್ಕಂಥದ್ದು. ಆ ರೀತಿಯಲ್ಲಿ ನಮಗೆ ಭಾಳ ಸಂತೋಷ ಆಗೋದು, 1918ನೇ ಇಸ್ವಿನಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರೈಮರಿ ಸ್ಕೂಲ್ ರೀತಿಯಲ್ಲಿ ಒಂದು ಶಾಲೆ ಹುಟ್ಟಿ, ಇವತ್ತು ಅದು ಕಿಂಡರ್ ಗಾರ್ಟನ್ನಿಂದ PG ಕೋರ್ಸ್ನವರೆಗೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಅದು ಶಿಕ್ಷಣ ಕೊಡ್ತಕ್ಕಂಥದ್ದು ಏನಿದೆ, ಇಟ್ ಹ್ಯಾಸ್ ಪ್ರೂವ್ಡ್ ಇಟ್ಸ್ ವರ್ತ್, ಇಟ್ ಹ್ಯಾಸ್ ಜಸ್ಟಿಫೈಡ್ ಇಟ್ಸ್ ಎಕ್ಸಿಸ್ಟೆನ್ಸ್ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕಾದದ್ದು, ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಒಂದು ಸಂಸ್ಥೆಯಿಂದ ಬರುವುದಂತಲ್ಲ, ಕೆಲವು ಮಹನೀಯರು ಎಲ್ಲ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಆ ಒಂದು ವ್ಯಕ್ತಿಗಳನ್ನ ನಾವಿಲ್ಲಿ ನೆನಪಿಸಿಕೊಳ್ಳೋದಿದ್ದರೆ, ಯು ಹ್ಯಾವ್ ಕಮಲಾದೇವಿ ಚಟ್ಟೋಪಾಧ್ಯಾಯ, ಯು ಹ್ಯಾವ್ ಕರ್ನಾಡ್ ಸದಾಶಿವರಾವ್, ಯು ಹ್ಯಾವ್ ಕುದುಮುಲ್ ರಂಗರಾವ್, ಯು ಹ್ಯಾವ್ ಉಳ್ಳಾಳ್ ರಘುನಾಥಯ್ಯ, ಯು ಹ್ಯಾವ್ ಕೇಶವ ಪೈ ಅವರು ಹೇಳಿದಾಗೆ, you have so many other people actually who actually contributed immensely for this educational revolution. ನನಗೆ ಭಾಳ ಸಂತೋಷ ಆಗ್ತಕ್ಕಂಥದ್ದು ಇವತ್ತು ಅಂತಂದರೆ, ವೇದಿಕೆಯಲ್ಲಿ ನಮ್ಮ ಶ್ರೀಮತಿ ಮನೋರಮಾ ಬಾಯ್ ಅವರು ಇದ್ದಾರೆ. ಶಿ ಈಸ್ ಎ ಲಿವಿಂಗ್ ಹಿಸ್ಟ್ರಿ, ಶಿ ಈಸ್ ಎ ಲಿವಿಂಗ್ ಲೆಜೆಂಡ್, ಯು ಕ್ಯಾನ್ ಸೇ. I don't know whether anybody has interviewed her and recorded her experiences. ನಾನು ನಮ್ಮ ಸತೀಶ್ ಪೈ ಅವರಿಗೆ ಕೇಳ್ಕೊಳ್ತಕ್ಕಂಥದ್ದು ಏನು ಅಂತಂದರೆ, ಶಿ ಈಸ್ ಎನ್ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಇವತ್ತು ಇವರು ಒನ್ ಆಫ್ ದಿ ಗ್ರೇಟೆಸ್ಟ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್, ಈ ಗ್ರೇಟ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಆಫ್ ಅಸ್. ಅವರ ಒಂದು ಇಂಟರ್ವ್ಯೂವನ್ನು ಮಾಡಿ ಅದನ್ನೊಂದು ಆರ್ಕೈವ್ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಏಕೆಂತಂದರೆ ಇವತ್ತು ಒಂದು ಇತಿಹಾಸವನ್ನು ಕಟ್ಟಬೇಕು ಅಂತಂದರೆ ಮೌಖಿಕ ಇತಿಹಾಸ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂಥ ಒಂದು ಸೋರ್ಸ್ ಏನಿದೆ ಅದು ನಮಗೆ ಸಿಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರ ಹತ್ರ ಮಾತಾಡಬೇಕು. ನಾನು ಒಮ್ಮೆ ಕಕೀಲಾಯರನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಕರೆದಿದ್ದೆ 91ನೇ ಇಸ್ವಿಯಲ್ಲಿ ವಯಸ್ಸಿನಲ್ಲಿ. ವಿದ್ಯಾರ್ಥಿಗಳಿಗೆ 3 ಗಂಟೆಗಳ ಕಾಲ ಸಂವಾದ ಮಾಡಿದರು. ಅವರ ಮಾತನ್ನು ಕೇಳುವಾಗ ನಮಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದು, ಕರ್ನಾಟಕದ ಏಕೀಕರಣ ಹೋರಾಟದಲ್ಲಿ ಭಾಗವಹಿಸಿದಷ್ಟೇ ಸಂತೋಷ ಆಯಿತು. ಇಲ್ಲಿ ಶ್ರೀಮತಿ ಮನೋರಮಾ ಬಾಯಿ ಅವರಿದ್ದಾರೆ. 1947ನೇ ಇಸ್ವಿಯಲ್ಲೇ ಸ್ವಾತಂತ್ರ್ಯ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥವ್ರು. ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ವರ್ಷ ಆಯಿತು ನಿಮಗೆ ಗೊತ್ತಿದೆ. ಆ ಒಂದು 70 ವರ್ಷಗಳ ಅನುಭವವನ್ನು ನೀವು ಅವರ ಬಾಯಿಂದ ಕೇಳಿದ್ರೆ ನಿಜಕ್ಕೂ ನೀವು ಇನ್ಸ್ಪೈರ್ ಆಗಿಬಿಡ್ತೀರಿ. ಸೊ ಐ ರಿಕ್ವೆಸ್ಟ್ ಸತೀಶ್ ಶೆಟ್ಟಿ as a history student to record our views and preserve it for posterity. Dear ladies and gentlemen, I am extremely happy to inaugurate this centenary celebrations. ಏನೇನೋ ಮೇಜರ್ ಪ್ರಾಜೆಕ್ಟ್ಗಳನ್ನ ಇಟ್ಕೊಂಡಿದ್ದಾರೆ ಅವರು. ಒಂದು ಸೆಂಟನರಿ ಸೆಲೆಬ್ರೇಷನ್ ಅಂತಕ್ಕಂಥದ್ದು ಏನಿದೆ, ಅಥವಾ ಒಂದು ಸೆಂಟನರಿ ಇಯರ್ ಅಂತ ಹೇಳ್ತಕ್ಕಂಥದ್ದು ಏನಿದೆ, ಇಟ್ ಇಸ್ ನಾಟ್ ಎ ಮೀನ್ ಅಚೀವ್ಮೆಂಟ್. ಒಂದು ಇನ್ಸ್ಟಿಟ್ಯೂಷನ್ನ ಒಂದು ಲೈಫ್ನಲ್ಲಿ ಅದೊಂದು ಸ್ಮಾಲ್ ಪೀರಿಯಡ್ ಆಗಿರ್ಬೋದು, ಬಟ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಕಂಟ್ರಿಬ್ಯೂಷನ್ಸ್, ಬಿಕಾಸ್ ಈ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಇತ್ತು, ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್ನಲ್ಲಿ ಇದೆ, ಒಂದು ಕಂಟಿನ್ಯೂಸ್ ಆದ ರನ್ನನ್ನು ಅದು ಮಾಡ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಹೌ ಡಿಡ್ ಇಟ್ ಆ್ಯಕ್ಚುಲಿ ಕಾಂಟ್ರಿಬ್ಯೂಟ್ to the socio-economic changes or educational revolution in this province, that should be recorded. ಇದರ ಒಂದು ಬಗ್ಗೆ ಚರ್ಚೆ ಆಗಬೇಕಾಗ್ತದೆ.
MR ಪ್ರಭು ಅವರಿದ್ದಾರೆ, ಇತಿಹಾಸದ ಉಪನ್ಯಾಸಕರು. ಅವರ ಒಂದು ಇನ್ಸೈಟ್ಗಳು ಇದರಲ್ಲಿ ಹೆಲ್ಪ್ ಆಗ್ಬೋದು ಅಂತ ನಾನು ತಿಳ್ಕೊಳ್ತೇನೆ. ಆ್ಯಂಡ್ I request the organizers to make this centenary celebrations a memorable one by taking up some projects which would be a source of inspiration for the posterity. ನಾನು ಈ ಒಂದು ಇನ್ಸ್ಟಿಟ್ಯೂಷನ್ಗೆ I wish many more years of fruitful service in the cause of education, and it is a great honor for me that I have been invited and asked to inaugurate these celebrations. From the bottom of my heart, I wish the institution all the best and also again glorious future. So ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ I conclude my speech. Thank you very much. Thank you, sir, for your heartfelt wishes and giving us a new spirit to forge ahead in our future endeavors. ಸಾಧಕರನ್ನು ಸನ್ಮಾನಿಸುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಒಂದು ಸಂದರ್ಭ. ಬೆಸೆಂಟ್ ಶಾಲೆಯಲ್ಲಿ ಬಹಳಷ್ಟು ವರ್ಷಗಳಷ್ಟು ಕಾಲ ಅಧ್ಯಾಪನವನ್ನು ಮಾಡಿದಂತಹ ನಮ್ಮ ಪ್ರೀತಿಯ ವಸಂತಿ ಮೇಡಮ್ರವರನ್ನು ಸನ್ಮಾನಿಸುವಂತಹ ಸಂದರ್ಭಕ್ಕೆ ನಾವು ಈಗ ಅಣಿಯಾಗಬೇಕಾಗಿದೆ. ಅವರನ್ನು ಶ್ರೀಮತಿ ಚಂದ್ರಿಕಾ ಮೇಡಮ್ ನೀವು ದಯವಿಟ್ಟು ಸನ್ಮಾನ ಪೀಠಕ್ಕೆ ಕರೆದು ತರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸರ್ ದಿನಕರ ಸುಳಯ್ಯರವರು ದಯವಿಟ್ಟು ಅವರಿಗೆ ಸನ್ಮಾನವನ್ನು ಮಾಡಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಗೆ ಬಹಳಷ್ಟು ಅಪೂರ್ವವಾದ ಸೇವೆಯನ್ನು ಸಲ್ಲಿಸಿದಂತಹ ವಯೋವೃದ್ಧೆಯು ಜ್ಞಾನವೃದ್ಧೆಯೂ ಆಗಿರುವಂತಹ ಶ್ರೀಮತಿ ವಸಂತಿ ಮೇಡಮ್ ತಮಗೆ ಸಂಸ್ಥೆಯ ಈ ಸನ್ಮಾನವನ್ನು ನೀಡಿ ಗೌರವಿಸುತ್ತಾ ಇದ್ದೇವೆ. ಮೇಡಮ್ ವಸಂತಿಯವರು 96 ವರ್ಷಗಳ ಜೀವನಾನುಭವವನ್ನು ಉಳ್ಳವರು. ಅವರನ್ನು ಸನ್ಮಾನಿಸುವುದರೊಂದಿಗೆ ನಮ್ಮ ಸಂಸ್ಥೆಗೆ ಇನ್ನಷ್ಟು ಅದು ಹೆಮ್ಮೆಯ ಕಿರೀಟವನ್ನು ಸೇರಿಸುತ್ತದೆ ಎಂದು ಹೇಳಿಕೊಳ್ಳಬಹುದು. ಶ್ರೀಮತಿ ಮನೋರಮಾ ಬಾಯಿಯವರು ಬೆಸೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಅವರು ಪ್ರಾಂಶುಪಾಲರಾಗಿ, ಅನಂತರ ಮುಂದೆ ಬೆಸೆಂಟ್ ಸಂಧ್ಯಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದ ಮಹತೋ ಮಹೀಮರು. ಮೇಡಮ್ರವರನ್ನು ಸನ್ಮಾನಿಸುವುದು ಎಂದು ಹೇಳಿದರೆ ಅದು ನಮ್ಮ ಸಂಸ್ಥೆಗೆ ವಿಶೇಷವಾದಂತಹ ಒಂದು ಸಂದರ್ಭ ಮಾತ್ರವಲ್ಲ, ಅದರಿಂದ ನಾವು ನಿಜವಾಗಿಯೂ ಧನ್ಯರಾಗುತ್ತೇವೆ. ಈ ಹಿನ್ನೆಲೆಯಲ್ಲಿ ಮೇಡಮ್ರವರನ್ನು ಸನ್ಮಾನಿಸಬೇಕು ಎಂದು ಮಾನ್ಯರಾದಂತಹ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ದೇವಾನಂದ ಪೈ ಸರ್ ಅವರ ಹತ್ರ ವಿಶೇಷವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅವರೊಂದಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ಯಾಮ್ ಸುಂದರ್ ಸರ್ ಕೂಡ ಸೇರಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಾಗಿರುವಂತಹ ಕುಡುಪಿ ಜಗದೀಶ್ ಶೆಣೆಯವರು ಕೂಡ ಜೊತೆಗೂಡಬೇಕು. ಅವರ ಅನನ್ಯವಾದಂತಹ ಸೇವೆಯನ್ನು ನಾವು ಸ್ಮರಿಸಿಕೊಳ್ಳಲೇಬೇಕಾಗಿದೆ. ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಮಣೇಲ್ ಅಣ್ಣಪ್ಪ ನಾಯಕ್ ಸರ್ ದಯವಿಟ್ಟು ಈ ಒಂದು ಸುಸಂದರ್ಭದಲ್ಲಿ ಕೈ ಜೋಡಿಸಿಕೊಳ್ಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇನೆ. ಅಪೂರ್ವವಾದ ಈ ಗಳಿಗೆಗೆ ನಾವೆಲ್ಲರೂ ಸಾಕ್ಷೀಭೂತರಾಗುತ್ತಾ ಇದ್ದೇವೆ. ಮಣೇಲ್ ಶ್ರೀನಿವಾಸ್ ನಾಯಕರ ಪ್ರೀತಿಯ ಪುತ್ರ ಮಣೇಲ್ ಅಣ್ಣಪ್ಪ ನಾಯಕರು ಈ ಸಂಸ್ಥೆಯ ಬೆಳವಣಿಗೆಗೆ ವಿಶೇಷವಾದ ಕೊಡುಗೆಯನ್ನು ಇತ್ತವರು. ನೀವು ಕೂಡ ಜೊತೆಗೂಡಿ ಸರ್. ಸನ್ಮಾನ
ಪತ್ರವನ್ನು ವಾಚಿಸಲೆಂದು ನಮ್ಮ ಕಾಲೇಜಿನ ಜರ್ನಲಿಸಂ ವಿಭಾಗದ ಮುಖ್ಯಸ್ಥೆ ಶ್ರೀಮತಿ ಸ್ಮಿತಾ ಮೇಡಮ್ ರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಸನ್ಮಾನ ಪತ್ರವನ್ನು ಓದಿ ಸಂಸ್ಥೆಯ ಪ್ರತೀಕವಾದಂತಹ ದೀಪವನ್ನು ಅವರಿಗೆ ನೀಡುವುದರ ಮೂಲಕ ಅವರ ಭವ್ಯ ಭವಿಷ್ಯಕ್ಕೆ ಇನ್ನಷ್ಟು ಬೆಳಕು ಬರುವಂತಾಗಲಿ, ಆಯುರಾರೋಗ್ಯವನ್ನು ಇನ್ನಷ್ಟು ಅವರು ಪಡೆದುಕೊಂಡು ಬಹಳ ಕಾಲ ಈ ಸಂಸ್ಥೆಯ ಉನ್ನತಿಗೆ ಪ್ರಾರ್ಥಿಸಲಿ ಎಂದು ಕೇಳಿಕೊಳ್ತಾ ಇದ್ದೇವೆ. ಗೌರವಾನ್ವಿತರೇ, ದಕ್ಷಿಣ ಕನ್ನಡದ ಶೈಕ್ಷಣಿಕ ಇತಿಹಾಸಕ್ಕೆ ಸುವರ್ಣ ಪುಟಗಳನ್ನು ಸೇರಿಸಿ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದ ಬೆಸೆಂಟ್ ವಿದ್ಯಾಸಂಸ್ಥೆಗಳನ್ನು ಅಭಿವೃದ್ಧಿಯ ಪಥದೆಡೆಗೆ ಕೊಂಡೊಯ್ಯುವಲ್ಲಿ ಕೈಯನ್ನು ಪೋಣಿಸಿಕೊಂಡು ಸಾಗಿ ಬಂದು ಇದೀಗ ಶತಮಾನದ ಹೊಸ್ತಿಲಿಗೆ ಪಾದ ಊರುವಂತೆ ಮಾಡಿ ಅನಾದರ್ಶವೆನಿಸುವಂತೆ ನಡೆಸಿ ತಂದ ಮಹನೀಯರು ನೀವು. ಈ ಸಂಸ್ಥೆಯಲ್ಲಿ ಆದರ್ಶ ಶಿಕ್ಷಕರೆನಿಸಿ ಸಹಸ್ರಾರು ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಿ ರೂಪುಗೊಳಿಸಿ ಸಮಾಜಕ್ಕೆ ನೀಡಿದ ಅತ್ಯಪೂರ್ವರು. ಈ ವಿದ್ಯಾಸಂಸ್ಥೆಗೆ ಗಣನೀಯವಾದ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಮಾತೆ ಆನಿ ಬೆಸೆಂಟರ ದಿವ್ಯ ಕನಸುಗಳನ್ನು ಸಾಕಾರಗೊಳಿಸಿ ಅಕ್ಕರೆಯಿಂದ ವಿದ್ಯಾರ್ಥಿಗಳಿಗೆ ಅಕ್ಕರದ ಸಿಹಿಯನ್ನು ಉಣಿಸಿ ಪೋಷಿಸಿ ದೇಶ ವಿದೇಶಗಳಲ್ಲಿ ದೇದೀಪ್ಯಮಾನವಾದ ಜ್ಞಾನದ ಬೆಳಕು ಬೆಳಗುವಂತೆ ಮಾಡಿ ಸಂಸ್ಥೆಯ ಪವಿತ್ರವಾದ ಹೆಸರನ್ನು ಧ್ರುವ ನಕ್ಷತ್ರದಂತೆ ದಿಸೆ ದಿಸೆಗಳಿಗೂ ಪಸರಿಸುವಂತೆ ಮಾಡಿದ ಅಸಾದೃಶ್ಯರು ನೀವು. ಬೆಸೆಂಟ್ ವಿದ್ಯಾಸಂಸ್ಥೆಗಳ ಸರ್ವತೋಮುಖವಾದ ಶ್ರೇಯಸ್ಸನ್ನೇ ಧ್ಯೇಯವಾಗಿಸಿಕೊಂಡು ಇದರ ಪ್ರಗತಿಗಾಗಿ ತನುಮನವನ್ನು ಮೀಸಲಿಡಿಸಿ ಶ್ರೀಗಂಧದಂತೆ ತೇದು ಅಹಿರ್ನಿಶಿ ದುಡಿದ ತಮ್ಮ ಭವ್ಯ ವ್ಯಕ್ತಿತ್ವಕ್ಕೆ ಬೆಸೆಂಟ್ ವಿದ್ಯಾಸಂಸ್ಥೆಗಳ ಶತಮಾನೋತ್ಸವದ ಸುಸಂದರ್ಭದಲ್ಲಿ ಅನಂತವಾದ ವಂದನೆಗಳೊಂದಿಗೆ ತಮಗೆ ಆ ಭಗವಂತನು ಆಯುರಾರೋಗ್ಯ ಸಂಪದವನ್ನು ನೀಡಿ ನಿಮ್ಮ ಸೇವೆಯು ಇನ್ನೆಷ್ಟು ಸಮಾಜಕ್ಕೆ ಒದಗುವಂತೆ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಪ್ರಶಂಸಾ ಪತ್ರವನ್ನು ಗೌರವದಿಂದ ಪ್ರದಾನಿಸಿ ಅಭಿನಂದಿಸುತ್ತಿದ್ದೇವೆ. ಶುಭಮಸ್ತು. ಬೆಸೆಂಟ್ ಶತಮಾನೋತ್ಸವದ ಝಲಕನ್ನ ಇನ್ನಷ್ಟು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಬ್ರೇಕ್ ನಂತರ ಬೆಸೆಂಟ್ ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. 100 ವರ್ಷದ ಸಂಭ್ರಮಾಚರಣೆಯಲ್ಲಿರುವಂತಹ ಬೆಸೆಂಟ್ ಕಾಲೇಜಿನಲ್ಲಿ ಇನ್ನಷ್ಟು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮಾಡಲಾಯಿತು. ಅದರ ಝಲಕ್ ನಿಮ್ಮ ಮುಂದೆ. ಮೇಡಮ್ ಮನೋರಮಾ ಬಾಯಿಯವರು ಒಂದೆರಡು ಮಾತುಗಳನ್ನು ಆಡಬೇಕು ಎಂದು ನಾವು ಸರ್ವರು ಆದರದಿಂದ ಕಾಯ್ತಾ ಇದ್ದೇವೆ. ದಯವಿಟ್ಟು ಒಂದೆರಡು ಹಿತನುಡಿಗಳು ನಮಗಾಗಿ. ದಶಕಗಳ ಹಿಂದೆ 1947ರಲ್ಲಿ ನಮ್ಮ ಬೆಸೆಂಟ್ ಮಾತೆಯ ಜನ್ಮ ಶತಾಬ್ದಿಯನ್ನು ನಾವು ಅವರೇ ಅಡಿಗಲ್ಲು ಹಾಕಿದ ಸಭಾಗೃಹದಲ್ಲಿ ನಡೆಸಿದ್ದೆವು. ಆದರೆ 70 ವರ್ಷಗಳ ನಂತರ ಈ ದೊಡ್ಡ ಸಭಾಗೃಹದಲ್ಲಿ ನಮ್ಮ ಶಾಲೆಯ ಶತಮಾನೋತ್ಸವದ ಮೊದಲನೇ ದಿನವನ್ನು ಆಚರಿಸುವಾಗ ನಾನು ಕಾಣುತ್ತೇನೆ ಎಂಬ ಧೈರ್ಯ ನನಗಿರಲಿಲ್ಲ. ತುಂಬ ಸಂತೋಷವಾಗಿದೆ. ಎಲ್ಲರೂ ಸಿಕ್ಕಿದ್ದಾರೆ. ನಮ್ಮ ಆಡಳಿತ ಮಂಡಳಿಯವರು ಬಹಳ ಇದರಿಂದ ಮುತುವರ್ಜಿಯಿಂದ ನನ್ನನ್ನು ಇಲ್ಲಿ ಕರೆಸಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ದೇವಾನಂದ ಪೈ ಅವರು, ಅವರಿಗೆ ನಾನು ಚಿರಋಣಿ. ಈ ನನಗೆ ಸಂದರ್ಭವನ್ನು ಒದಗಿಸಿಕೊಟ್ಟದ್ದಕ್ಕೆ ಇವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳು ಮುಂದೆ ಸನ್ಮಾರ್ಗದಲ್ಲಿ ನಡೆದು ಈ ಸಮಾಜ ಸೇವೆ ಇವರು ನಮ್ಮ ಬೆಸೆಂಟ್ ಮಾತೆಯವರು ಮಾಡಿದ ಹಾಗೆ ಸಮಾಜ ಸೇವೆ, ದೇಶ ಸೇವೆ, ಈಶ ಸೇವೆಯನ್ನು ಮಾಡುವಂತಾಗಲಿ. ಈ ವಿದ್ಯಾಸಂಸ್ಥೆ ಬಹಳ ಎತ್ತರಕ್ಕೆ ಹೋಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾನು 2 ಮಾತುಗಳನ್ನು ಮುಗಿಸ್ತೇನೆ. Having wholeheartedly embraced ideals of women's emancipation propagated by our founder, to commemorate this occasion, I request Shri Vittal Das Leeladhar, retired RBI Governor, former Deputy Governor of RBI, to unveil the logo of our Besant Institution centenary celebration.
I request the chairperson of the Besant Institution Centenary Celebration Committee, Sri Devananda Pai, sir, to accompany our guests for the unveiling ceremony. ಥಿಯೋಸಫಿಕಲ್ ಸೇವಾ ವಿಭಾಗದವರು ಹೊರತಂದ ಡಾಕ್ಟರ್ ಆನಿ ಬೆಸೆಂಟರ ಬದುಕಿನ ಚರಿತ್ರೆಯ ಕಿರುಪರಿಚಯವನ್ನು ನೀಡುವ ಪುಸ್ತಕದ ಅನಾವರಣ ಈ ಸನ್ನಿವೇಶಕ್ಕೆ ಇನ್ನಷ್ಟು ಅರ್ಥವನ್ನು ತುಂಬುತ್ತದೆ. ಪುಸ್ತಕದ ಅನಾವರಣವನ್ನು ಅನುಭವಿಯೂ ಜ್ಞಾನವೃದ್ಧೆಯೂ ಆಗಿರುವಂತಹ ಶ್ರೀಮತಿ ಮನೋರಮಾ ಬಾಯಿ ಅವರು ತಮ್ಮ ದಿವ್ಯ ಹಸ್ತದಿಂದ ನಡೆಸಿಕೊಡಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವೆ. ಬೆಸೆಂಟ್ ಮಹಿಳಾ ಕಾಲೇಜಿನ ಆಂಗ್ಲ ಪ್ರಾಧ್ಯಾಪಕ, ಯುವ ನಿರ್ದೇಶಕ ಶ್ರೀ ಗೌತಮ್ ಜೋಸ್ನಾರವರ ನಿರ್ದೇಶನ ಹಾಗೂ ಖ್ಯಾತ ಕ್ಯಾಮರಾಮನ್ ಶ್ರೀ ರಾಧಾಕೃಷ್ಣ, ಸಂಕಲನಕಾರ ಶ್ರೀ ಟಾನಿ ಜೇಕಬ್ ರವರ ಪರಿಶ್ರಮದ ಫಲವಿದು. ಈ ಸಂದರ್ಭಕ್ಕೆ ಆಗಮಿಸಿದಂತಹ ಮಾನ್ಯ ಸ್ವಾಮೀಜಿಗಳಾದ ರಾಮಕೃಷ್ಣ ಮಠದ ಅಧ್ಯಕ್ಷರೂ ಆದ ಶ್ರೀ ಜಿತಕಾಮಾನಂದಜಿ ಮಹಾ ಸ್ವಾಮೀಜಿಯವರು ಇದನ್ನು ಬಿಡುಗಡೆ ಮಾಡಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಬಿಡುಗೊಳ್ಳುತ್ತಾ ಇದೆ ನಮ್ಮ ಸಂಸ್ಥೆಯ ದಾಖಲಾತಿಯಾಗಿರುವಂತಹ ದೃಶ್ಯ ಸುರುಳಿ Girl, Empower the Nation is dedicated to all our well-wishers on this occasion. ಸ್ವಾಮೀಜಿಯವರು ತಮ್ಮ ಅಮೃತ ವಚನದಿಂದ ನಮ್ಮನ್ನು ಆಶೀರ್ವದಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಮಂಗಳೂರಿನ ವಿಮೆನ್ಸ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಈ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರೇ, ಪದಾಧಿಕಾರಿಗಳವರೇ, ಶತಮಾನೋತ್ಸವದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಲೋಕೇಶ್ ಅವರೇ ಹಾಗೂ ಉಪಸ್ಥಿತ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರ್ತಕ್ಕಂಥ ಹಿಂದಿನ ಎಲ್ಲ ಅಧ್ಯಾಪಕ ಮತ್ತು ಪ್ರಾಂಶುಪಾಲ ಮಿತ್ರರೇ, ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ, ಒಂದು ಪರ್ವಕಾಲ ಅಂತ ಹೇಳ್ಬೋದು. ಒಂದು ಸಂಸ್ಥೆ 100 ವರ್ಷದ ಶತಮಾನೋತ್ಸವವನ್ನು ಆ ಗಳಿಗೆಯಲ್ಲಿ ಆನಂದವನ್ನು ಅನುಭವಿಸ್ತಿರ್ತಕ್ಕಂಥ ಒಂದು ಪುಣ್ಯ ಗಳಿಗೆ ಅಂತ ಹೇಳ್ಬೋದು ಇದನ್ನು. ಅದು ವಿದ್ಯಾಸಂಸ್ಥೆ ಒಂದು 100 ವರ್ಷಗಳಿಂದ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ ಅಂತ ಹೇಳುವುದೇ ಒಂದು ವಿಶೇಷತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೋಸ್ಕರ ಈ ಸಂಸ್ಥೆ ಆರಂಭವಾಗಿ 100 ವರ್ಷಗಳ ನಿರಂತರವಾಗಿ ವಿದ್ಯಾರ್ಥಿನಿಯರಲ್ಲಿ ಒಂದು ಬೆಳಕನ್ನು, ಜೀವನ ಬೆಳಕನ್ನು ಹೊತ್ತಿಸಿ ಅದನ್ನು ಪ್ರಜ್ವಲಿಸ್ತಾ ಇರತಕ್ಕಂಥದ್ದು ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಕಾರ್ಯ. ಆ 100 ವರ್ಷದ ಸಂದಿರ್ತಕ್ಕಂಥ ಈ ಒಂದು ಶುಭ ಮುಹೂರ್ತದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಸಂತೋಷ ನನ್ನದಾಗಿದೆ. 1918ನೇ ಇಸವಿಯಲ್ಲಿ ಈ ಸಂಸ್ಥೆ ಡಾಕ್ಟರ್ ಅನಿ ಬೆಸೆಂಟ್ ಅವರಿಂದ ಆರಂಭ ಆಯಿತು. 20ನೇ ಶತಮಾನ ಅನ್ನುವುದು ಒಂದು ಕ್ರಾಂತಿಕಾರ ಶತಮಾನ ಅಂತ ಹೇಳಬಹುದು. ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ಕ್ರಾಂತಿಯನ್ನು ಕಂಡಿದೆ ಅದು. ಅದರಲ್ಲೂ ಭಾರತದಲ್ಲಿ ವಿದ್ಯಾಭ್ಯಾಸದ ಒಂದು ಕ್ರಾಂತಿ ಆರಂಭವಾಗಿದ್ದೇ 20ನೇ ಶತಮಾನದಲ್ಲಿ. ಡಾಕ್ಟರ್ ಅನಿ ಬೆಸೆಂಟ್ ಅವರು ಭಾರತಕ್ಕೆ ಮೊದಲನೇ ಬಾರಿ ಬಂದಿದ್ದು ನಾನು ಓದಿದ ಹಾಗೆ 1905ನೇ ಇಸವಿಯಲ್ಲಿ. ಅಲ್ಲಿಂದ ಇಂಗ್ಲೆಂಡಿಂದ ಇಲ್ಲಿಗೆ ಬಂದು ಅದು ನಮ್ಮ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಗೆ ಮಾರು ಹೋಗಿ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಆರಂಭಿಸಬೇಕು, ಜೊತೆಗೆ ನಮ್ಮ ಜನರಲ್ಲಿ
ಒಂದು ರಾಷ್ಟ್ರೀಯತೆಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಡಾಕ್ಟರ್ ಅನಿ ಬೆಸೆಂಟ್ ಅವರು ಒಬ್ಬರು ಕ್ರಾಂತಿಕಾರಿ ಮಹಿಳೆಯೇ, ನಿಜವಾಗಲೂ ಸಹ ಸಕಾರಾತ್ಮಕ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೇನೆ, ಕ್ರಾಂತಿಕಾರಿ ಮಹಿಳೆ. ಅವರ ಹೃದಯ ಮೊದಲಿನಿಂದಲೂ ಸಹ ಯಾರೆಲ್ಲ ತುಳಿತಕ್ಕೆ ಒಡೆದಾಗಿದ್ದಾರೆ, ಯಾರೆಲ್ಲ ದಮನಿಸಲ್ಪಟ್ಟಿದ್ದಾರೆ, ಯಾರೆಲ್ಲ ಅಧಿಕಾರವನ್ನು ಅವರಲ್ಲಿರ್ತಕ್ಕಂಥ ಮಾನವತೆಯನ್ನು ಕಿತ್ಕೊಂಡಿದ್ದಾರೆ, ಅವರ ವಿರುದ್ಧವಾಗಿ ಓಡಾಡಿರ್ತಕ್ಕಂಥ ಒಂದು ಧೀಮಂತ ಮಹಿಳೆ ಅವರು. ಅವಳು ಇಂಗ್ಲೆಂಡಲ್ಲಿರುವಾಗಲೂ ಸಹ ಈ ಸಾಮಾನ್ಯ ವರ್ಗದ ಜನರಿಗೋಸ್ಕರ ಬಹಳಷ್ಟು ಹೋರಾಟ ಮಾಡಿದ್ಲು, ಬಹಳ ವಿಧದಲ್ಲಿ. ಒಂದು ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಜನರಿಗೆ ಆಗ್ತಕ್ಕಂಥ ಒಂದು ಅನಾಹುತಗಳನ್ನು ಗಮನಿಸಿ ಅದಕ್ಕೆ ವಿರುದ್ಧವಾಗಿ ಹೋರಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಸುಧಾರಣೆಯನ್ನು ತಂದ ಮಹಿಳೆ ಅವರು. ಅನಿ ಬೆಸೆಂಟ್ ಅವರು 1893 ಇಸ್ವಿಯಲ್ಲಿ ಶಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಸಹ ಭಾಗವಹಿಸಿ, ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ್ದರು. ಅದೇ ಸಭೆಯಲ್ಲಿ ಅವರು ಸಹ ಮಾತಾಡಿದ್ದರು. ನಂತರ ಅವರು ಮಾತಾಡಿದ್ದು ಥಿಯಾಸಫಿಕಲ್ ಫಿಲಾಸಫಿ ಏನಿದೆ ಅದರ ಬಗ್ಗೆ. ಅವರು ಭಾರತಕ್ಕೆ ಬಂದ ಮೇಲೆ ಭಾರತದ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿಯ ಜನರಿಗೆ ಒಂದು ರಾಷ್ಟ್ರೀಯತೆಯ ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯ ಅಡಿಯಲ್ಲಿ ಒಂದು ವಿದ್ಯಾಸಂಸ್ಥೆಗಳು ಆರಂಭ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ನ್ಯಾಷನಲ್ ಎಜುಕೇಷನ್ ಸೊಸೈಟಿಯನ್ನು ಆರಂಭ ಮಾಡಿದ್ರಂತೆ. ಸ್ವಾಮಿ ವಿವೇಕಾನಂದರು 1890 ಹೇಳಿದರು, ಭಾರತ ಪುನಃ ತಾನು ವಿಜೃಂಭತೆಯನ್ನು ತಾಳಬೇಕಾದರೆ, ತನ್ನ ಶ್ರೇಷ್ಠತೆಯನ್ನು ತಾಳಬೇಕಾದರೆ, ತನ್ನ ದುಸ್ಥಿತಿಯಿಂದ ಮೇಲ್ಗಡೆ ಹೋಗಬೇಕಾದರೆ ಅದು ಒಂದೇ ಒಂದು ವಿಷಯ, ಅದು ವಿದ್ಯಾಭ್ಯಾಸದಿಂದ ಮಾತ್ರ ಅಂತ ಹೇಳಿದರು. ಸ್ವಾಮಿ ವಿವೇಕಾನಂದರು ಭಾರತವನ್ನೆಲ್ಲ ಸುತ್ತಾಡಿದ ಮೇಲೆ ಅವರು ಈ ಮಾತನ್ನು ಹೇಳ್ತಾರೆ, ನಮ್ಮ ದೇಶ ಇಷ್ಟೊಂದು ದುಸ್ಥಿತಿಗೆ ತಲುಪುವುದಕ್ಕೆ ಕಾರಣವೇ ನಾವು ವಿದ್ಯಾಭ್ಯಾಸವನ್ನು ಸಾಮಾನ್ಯ ಜನರಿಗೆ ಕೊಡಲಿಲ್ಲ. ಹಾಗಾಗಿ ಈ ಈ ಅವಸ್ಥೆಯನ್ನು ನಾವು ತಲುಪಿದ್ದೀವಿ. ಇದರಿಂದ ಮೇಲೆ ಬರಬೇಕಾದ್ರೆ ಅದು ವಿದ್ಯಾಭ್ಯಾಸದಿಂದ ಮಾತ್ರ ಅಂತ ಹೇಳಿದರು. ಮಾತ್ರ ಅಲ್ಲ, ಸ್ವಾಮಿ ವಿವೇಕಾನಂದರು ಹೇಳಿದರು, ಅದರಲ್ಲೂ ಸ್ತ್ರೀಯರಿಗೆ ವಿದ್ಯಾಭ್ಯಾಸ ಕೊಡಿ ಅಂತ ಹೇಳ್ತಾಯಿದ್ರು. ಸ್ತ್ರೀಯರಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಯಾವ ದೇಶ ಸ್ತ್ರೀಯರನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೋ ಆ ದೇಶ ಮೇಲೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು. ಹಾಗಾಗಿ ಸಿಸ್ಟರ್ ನಿವೇದಿತೆಯರು ಸಹ ಇಲ್ಲಿಗೆ ಬಂದಿದ್ದು ನಮ್ಮ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಬಹಳಷ್ಟು ಅರ್ಥ ಮಾಡಿಕೊಂಡು, ಜೊತೆಗೆ ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಸ್ತ್ರೀಯರಿಗೆ ವಿದ್ಯಾಭ್ಯಾಸವನ್ನು ಕೊಡುವುದಕ್ಕೋಸ್ಕರ. ಈಗ ಬಹಳಷ್ಟು ವಿದ್ಯಾಭ್ಯಾಸ ಹರಡಿಬಿಟ್ಟಿದೆ. ಸುಮಾರು 100 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಹೇಗಿತ್ತು ಅಂತ ಯೋಚನೆ ಮಾಡಿದ್ದೀರಾ? ಆಗಿನ ಪರಿಸ್ಥಿತಿ ಹೇಗಿತ್ತು? ವಿದ್ಯಾಭ್ಯಾಸ ಎಷ್ಟು ಮಟ್ಟಿಗೆ ಜನಸಾಮಾನ್ಯರಿಗೆ ಕೈಗೆ ನಿಲುಕದ ಒಂದು ಕೂಸಾಗಿತ್ತದು, ಕನಸಾಗಿತ್ತದು ಅನ್ನೋದನ್ನು. ಬಹಳಷ್ಟು ಜಾಗಗಳಲ್ಲಿ ವಿದ್ಯಾಭ್ಯಾಸ ಸಂಸ್ಥೆಗಳೇ ಇರಲಿಲ್ಲ. ಯಾವಾಗ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದರೋ ಅವರು ಮಾಡಿದ ಒಂದು ದೊಡ್ಡ ಅನಾಹುತ ಅಂತಂದರೆ, ಭಾರತೀಯ ವಿದ್ಯಾಭ್ಯಾಸ ಯಾವೊಂದು ಪರಂಪರೆ ಇತ್ತು, ಯಾವ ಒಂದು ಪ್ರಯೋಗ ಇತ್ತು, ಅದನ್ನೆಲ್ಲವೂ ಸಹ ಅವರು ಕೆದಟಿ ಹಾಕಿಬಿಟ್ರು. ಹಾಗಾಗಿ ವಿದ್ಯಾಭ್ಯಾಸ ಜನಸಾಮಾನ್ಯರಿಗೆ ಸಿಗ್ತಾ ಇರಲಿಲ್ಲ. ನಾನು ತಿಳಿದುಕೊಂಡ ಹಾಗೆ, ನಾನು ಕೇಳಿದ ಹಾಗೆ, ಈ ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲು ಬೆಂಗಾಲಲ್ಲಿ ಮಾತ್ರ, ಬೆಂಗಾಲ್ ದೇಶ, ಈಗಿನ ಬಾಂಗ್ಲಾದೇಶ ಸೇರಿ ಸಹ ಇರ್ತಕ್ಕಂಥ ಬೆಂಗಾಲ್ನಲ್ಲಿ ಸುಮಾರು 1 ಲಕ್ಷ ಈ ವಿದ್ಯಾಭ್ಯಾಸ ಸಂಸ್ಥೆಗಳಿದ್ದಂತೆ. ವಿದ್ಯಾಭ್ಯಾಸ ಸಂಸ್ಥೆ ಅಂತಂದರೆ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಟೋಲ್ ಅಂತ ಕರೀತಾ ಇದ್ದಕ್ಕೆ, ಟೋಲ್ ಅಂತ ಬೆಂಗಾಲಲ್ಲಿ, ಬಂಗಾಲಿ ಭಾಷೆಯಲ್ಲಿ. ಅದು ಹಳ್ಳಿಗಳಲ್ಲಿತ್ತು. ಅಲ್ಲಿಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ವಿದ್ಯಾಭ್ಯಾಸ ಸಿಗ್ತಾ ಇತ್ತು. ಯಾವ ರೀತಿ ವಿದ್ಯಾಭ್ಯಾಸ ಅಂತಂದರೆ ಭಾಷೆ ಮತ್ತು ಸ್ವಲ್ಪ ಗಣಿತ ಇತ್ಯಾದಿಗಳ ಜೀವನಕ್ಕೆ ಬೇಕಾಗಿರ್ತಕ್ಕಂಥ, ಆಗಿನ ಕಾಲದಲ್ಲಿ ಬೇಕಾಗಿರ್ತಾ ಇತ್ತು. ಬ್ರಿಟಿಷರು ಬಂದರು ಏನು ಮಾಡಿದ್ರು ಮೊದಲು ಅಂತಂದರೆ, ಈ ದೇಶವನ್ನು ಸಂಪೂರ್ಣವಾಗಿ ತಮ್ಮ ಅಧೀನಕ್ಕೆ ತರಬೇಕಾದ್ರೆ ವಿದ್ಯಾಭ್ಯಾಸವನ್ನು ಪೂರ್ಣವಾಗಿ ಭಾರತೀಯ ವಿದ್ಯಾಭ್ಯಾಸದ ರೀತಿಯನ್ನೇ ಅದನ್ನು ತೆಗೆದು ಹಾಕಬೇಕು ಅನ್ನೋ ಉದ್ದೇಶದಿಂದ ಅವರು ವಿಚಿತ್ರವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ರೀತಿಯನ್ನು ಅವರು ದೇಶಕ್ಕೆ ಪ್ರಯೋಗ ಮಾಡಿದರು, ಆರಂಭ ಮಾಡಿದರು.
ಈಗಾಗಲೇ ಲೋಕೇಶ್ ಅವರು ಹೇಳಿದ ಹಾಗೆ ಇವರು ಡಾಕ್ಟರ್ ಅನಿ ಬೆಸೆಂಟ್ ಅವರು ಕಂಡಿದ್ದು ಏನು ಅಂತಂದರೆ ಭಾರತೀಯರ ವಿದ್ಯಾಭ್ಯಾಸದ ಆ ಲಕ್ಷಣವನ್ನೇ ಸಹ ನಾಶ ಮಾಡ್ತಾ ಇರ್ತಕ್ಕಂಥ ವಿದ್ಯಾಭ್ಯಾಸವನ್ನು ತೆಗೆದುಹಾಕಿ ಭಾರತೀಯ ಸಂಸ್ಕೃತಿಗೆ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಈ ದೇಶದಲ್ಲಿ ಆ ಜನರಿಗೆ ನಮ್ಮವರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರು ಈ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯನ್ನು ಅವರು ಆರಂಭ ಮಾಡಿದ್ರು. ಎಷ್ಟೋ ಜನರಿಗೆ ಗೊತ್ತಿಲ್ಲ, ಈ ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಆರಂಭ ಮಾಡ್ತಕ್ಕಂಥ ಈ ಮಾಳವೀಯರಿಗೆ ಸಹಾಯ ಮಾಡಿದ್ದು ಡಾಕ್ಟರ್ ಅನಿ ಬೆಸೆಂಟ್ ಅವರು. ಇವತ್ತಿಗೆ 100 ವರ್ಷ ಆಯಿತು ಆ ಸಂಸ್ಥೆ ಆರಂಭ ಆಗಿ, ಯೂನಿವರ್ಸಿಟಿ ಬನಾರಸ್ ಯೂನಿವರ್ಸಿಟಿ ಆರಂಭ ಆಗಿ 1 ಅಕ್ಟೋಬರ್ 1817 ಇಸ್ವಿಯಲ್ಲಿ ಅದು ಆರಂಭ ಆಯಿತು. ಈ ಅನಿ ಬೆಸೆಂಟ್ ಅವರ ಕೊಡುಗೆ ಎಷ್ಟಿದೆ ಅನ್ನುವುದನ್ನು ಅದು ಯಾಕೋ ನಮ್ಮವರಿಗೆ ಇನ್ನೂ ಅರ್ಥ ಆಗಿಲ್ಲ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಾಳಿದ್ದು, ನಿಜಾರ್ಥದಲ್ಲಿ ಕಿಚ್ಚನ್ನು ಜನರಿಗೆ ಹಚ್ಚಿದವರು ಅನಿ ಬೆಸೆಂಟ್ ಅವರು ಈ ದೇಶದ ಜನರಿಗೆ ನಮಗೆ ಬೇಕಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೇಗೆ ಅದನ್ನು ತಗೊಬೇಕು ನಾವು ಅನ್ನೋದನ್ನು ಅವರು ಜನರಿಗೆ ತೋರಿಸಿಕೊಟ್ಟರು. ಮಾತ್ರ ಅಲ್ಲ, ಅದು ಪೂರ್ಣ ಆಗಬೇಕು ಅಂತಿದ್ದರೆ ಅದು ವಿದ್ಯಾಭ್ಯಾಸದಿಂದ ಅನ್ನೋ ಉದ್ದೇಶದಿಂದ ದೇಶದಲ್ಲಿ ಕೆಲವು ಕಡೆ ಅವರು ಸಂಸ್ಥೆಗಳನ್ನು ಆರಂಭ ಮಾಡುವುದಕ್ಕೆ ಪ್ರಚೋದನೆ ಮಾಡಿದ್ರು. ಇಲ್ಲಿ ಮಂಗಳೂರಿನಲ್ಲೂ ಸಹ ಆಗಿನ ಕಾಲದಲ್ಲಿರ್ತಕ್ಕಂಥ ಮಂಗಳೂರಿನ ಜನತೆಯ ದೂರದೃಷ್ಟಿಯನ್ನು ನಾವು ಗಮನಿಸಬೇಕು. ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿದೆ. ಆಗ 1818 ಇಸವಿಯಲ್ಲೇ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನುವ ಒಂದು ಪ್ರಬುದ್ಧತೆ ನೋಡಿ ಇಲ್ಲಿ ಜನರಿಗೆ ಇತ್ತು. ಹಾಗಾಗಿ ಇಲ್ಲಿ ಆ ಸಂಸ್ಥೆಯನ್ನು ಆರಂಭ ಮಾಡುವುದಕ್ಕೆ ಮುಂದೆ ಬಂದರು. ಮಾತ್ರ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯವನ್ನು ಸಹ ಅನೇಕರು ಕೊಡುವುದಕ್ಕೆ ಮುಂದೆ ಬಂದರು. ಸಂಸ್ಥೆ ಈಗ ಆರಂಭ ಆಯಿತು. ಆರಂಭವಾಗಿರ್ತಕ್ಕಂಥ ಸಂಸ್ಥೆಗಳು ಬೇಕಾದಷ್ಟಿದೆ. ನಮ್ಮ ದೇಶದಲ್ಲಿ ಬಹಳಷ್ಟು ಸಂಸ್ಥೆಗಳು ಆರಂಭ ಆಗಿದೆ, ಕೆಲವು ವರ್ಷ ನಡೆದಿದೆ, ಆಮೇಲೆ ಅದರ ಹೆಸರೇ ಇಲ್ಲದಾಗಿದೆ. ಆದರೆ ಈ ಮಹಾ ಸಂಸ್ಥೆ 100 ವರ್ಷಗಳಿಂದ ನಿರಂತರವಾಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ವ್ಯವಸ್ಥಿತವಾಗಿ ಕೊಡ್ತಾ ಬರ್ತಾ ಇದೆ. ನೋಡಿ, ಅದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಮಾಡ್ಕೊಂಡ್ಬರ್ತಾ ಇದೆ ಇದು ಸಂಸ್ಥೆ. ಆ ದೃಷ್ಟಿಕೋನದಲ್ಲಿ ನೀವು ನೋಡೋದಾದರೆ ಆಗಿನ ಕಾಲದಲ್ಲಿ ಆರಂಭ ಮಾಡಿದ ನಂತರ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿ, ನಾನು ಕೇಳಿದ್ದೀನಿ ಕೆಲವು ಸತಿ ಅವರು ಮನೆಯಲ್ಲಿ ಸ್ಕೂಲ್ ನಡೆಸಬೇಕಾಗಿ ಬಂತಂತೆ, ಮನೆಯಲ್ಲಿ ಸ್ಕೂಲ್ ನಡೆಸಬೇಕಾಗಿತ್ತಂತೆ. ಆ ಪರಿಸ್ಥಿತಿಯಲ್ಲೂ ಸಹ ಧೈರ್ಯಗೆಡದೆ ವಿದ್ಯಾಭ್ಯಾಸವನ್ನು ಕೊಡುವುದನ್ನು ಮುಂದುವರಿಸಿಕೊಂಡು ಬೃಹದ್ದಾಗಿರ್ತಕ್ಕಂಥ ಸಂಸ್ಥೆಯಾಗಿ 100 ವರ್ಷಗಳ ನಂತರ ಈ ಒಂದು ಸುಮುಹೂರ್ತದಲ್ಲಿ ನಾವು ಇಲ್ಲಿ ನಿಂತು ನಾವು ಅದನ್ನು 100 ವರ್ಷದ ಶತಮಾನೋತ್ಸವ ನಡೆಸ್ತಾ ಇದ್ದೀವಿ ಅಂತಂದರೆ ಅವರ ಪ್ರಯತ್ನ, ಅವರ ತ್ಯಾಗ, ಅದನ್ನು ನಾವು ನೆನಪು ಮಾಡಿಕೊಳ್ಬೇಕಾಗಿದೆ. ಮಾತ್ರ ಅಲ್ಲ, ಈ ಸಂಸ್ಥೆ ಹೀಗೆ ಮುಂದೆ ಬರಿತಾ ಬಂದಾಗ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಬಂದಿದೆ, ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಇಲ್ಲಿ ಕಾಲೇಜು ವಿದ್ಯಾಭ್ಯಾಸವನ್ನು ಕೊಡುವುದಕ್ಕೆ ಆರಂಭ ಮಾಡ್ತು. ಅದನ್ನೆಲ್ಲ ಗಮನಿಸಿದಾಗ ಒಂದು ಮಹತ್ತಾಗಿರ್ತಕ್ಕಂಥ ಒಂದು ದೊಡ್ಡದಾದ ಒಂದು ಕ್ರಾಂತಿಯೇ ಆಗಿದೆ ಅಂತ ಹೇಳ್ಬೋದು. ವಿದ್ಯಾಭ್ಯಾಸ ರಂಗದಲ್ಲಿ ಮಂಗಳೂರಿನಲ್ಲಿ ಒಂದು ಕ್ರಾಂತಿ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಈ 100 ವರ್ಷದ ಈ ಶತಮಾನೋತ್ಸವದ ಆರಂಭ ದಿನದಲ್ಲಿ ನಾವು ಈ ಸಂಸ್ಥೆಯನ್ನು ಆರಂಭ ಮಾಡುವುದಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಅನಿ ಬೆಸೆಂಟ್ ಅವರಿಗೂ, ನಂತರ ಈ ಸಂಸ್ಥೆಯನ್ನು ಆರಂಭ ಮಾಡಿ ಅದನ್ನು ನಡೆಸಿಕೊಂಡು ಕಷ್ಟ ಕಾಲದಲ್ಲೂ ಸಹ ಎತ್ತಿ ಹಿಡಿದು ಮುಂದೆ ಇಷ್ಟೊಂದು ಸಮೂಹ ಸಂಸ್ಥೆಗಳಾಗಿ ದೊಡ್ಡದಾಗಿ ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ನಾವು ಕೃತಜ್ಞಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸೋಣ. ಈ ಸಂಸ್ಥೆ ಇನ್ನು ಮುಂದೂ ಸಹ ಬಹಳಷ್ಟು ರೀತಿಯಲ್ಲಿ ನಮ್ಮ ಇಲ್ಲಿ ಮಾತ್ರ ಅಲ್ಲ, ಈ ಸಂಸ್ಥೆಯಲ್ಲಿ ಬೇರೆ ಡಿಸ್ಟಿಕ್ಕಿಂದಲೂ ಸಹ ಜಿಲ್ಲೆಯೂ ಸಹ ಇಲ್ಲಿ ಬಂದು ಓದ್ತಾ ಇದ್ದಾರೆ, ಅದನ್ನು ಗಮನಿಸಬೇಕು. ಹಾಗಾದರೆ ನಮ್ಮ ಮಂಗಳೂರಿನ ವಿದ್ಯಾಭ್ಯಾಸದ ಒಂದು ಮಟ್ಟ ಹೇಗಿರಬೇಕು ಅನ್ನೋ ಯೋಚನೆ ಮಾಡಿ. ಬೇರೆ ಜಿಲ್ಲೆಯವರು ಇಲ್ಲಿಗೆ ಬಂದು ಕಲಿಬೇಕು ಅನ್ನಬೇಕಾದ್ರೆ ಇಲ್ಲಿ ಒಂದು ವಿಶಿಷ್ಟ ರೀತಿಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕೊಡ್ತಾ ಹೋಗಬೇಕು. ಒಂದು ಸಣ್ಣದೊಂದು ವಿನಂತಿ ಇದೆ, ನಾವು ಎಲ್ಲೋ ಎಡವಿ ಬಿಟ್ಟಿದ್ದೀವಿ ನಮ್ಮ ವಿದ್ಯಾಭ್ಯಾಸವನ್ನು
ಮಕ್ಕಳಿಗೆ ಕೊಡುವ ಒಂದು ವಿಷಯದಲ್ಲಿ ನಾವು ಸ್ವಲ್ಪ ಎಡಗಿದ್ವಿ ಅಂತ ನಾನು ಬಹಳಷ್ಟು ಅನ್ನಿಸ್ತಾ ಇದ್ದೀನಿ. ಯಾಕೆಂದರೆ ಸುಮಾರು 40 ವರ್ಷಗಳಿಂದ ನಾನು ವಿದ್ಯಾಭ್ಯಾಸ ರಂಗದಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಈಗಿನ ವಿದ್ಯಾಭ್ಯಾಸ ಏನಾಗಿದೆ ಅಂತಂದರೆ ಕೇವಲ ಪುಸ್ತಕವನ್ನು ಓದಿ ಪರೀಕ್ಷೆಯಲ್ಲಿ ಬರೆದು ಬಿಟ್ಟು ಬರೋ ವಿದ್ಯಾಭ್ಯಾಸ ಆಗಿಬಿಟ್ಟಿದೆ. ನಮ್ಮ ಭಾರತೀಯ ವಿದ್ಯಾಭ್ಯಾಸ ಆಗಲ್ಲ. ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಅಂಶಗಳಿವೆ ಆ ಅಂಶಗಳನ್ನು ನಾವು ಇಲ್ಲಿ ಕೊಡ್ತಾ ಇಲ್ಲ. ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು 100 ವರ್ಷಗಳ ಹಿಂದೆ, ನಮ್ಮ ಜನರಿಗೆ ಯಾವ ರೀತಿಯ ವಿದ್ಯಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಮ್ಮ ಜನರಿಗೆ ಈ ತಾಂತ್ರಿಕವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡಿ, ವೈಜ್ಞಾನಿಕವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡಲೇಬೇಕು ಅಂತ ಹೇಳಿದ್ರು. ಅದು ಬಹಳ ಮುಖ್ಯ. ಅದ್ರ ಜೊತೆಗೆ ಒಂದು ವಿಷಯವನ್ನು ನಮಗೆ ಹೇಳಿ ಹೋಗಿದ್ವಿ, ಅದನ್ನು ನಾವು ನಮ್ಮ ವಿದ್ಯಾಭ್ಯಾಸ ರಂಗದಲ್ಲಿ ತರುವುದಕ್ಕೆ ನಾವು ತುಂಬ ವಿ ಹ್ಯಾವ್ ಫೇಲ್ಡ್ ಇನ್ ದಟ್ ಅಂತ ಹೇಳಬಹುದು. ನಾನು ಅದಕ್ಕೆ ಸರ್ಕಾರವೂ ಕಾರಣವೇ, ಬಹಳಷ್ಟು ಸರ್ಕಾರಗಳು. ಏನು ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು, ಯಾವ ರೀತಿಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿದ್ರೆ, ನಾನು ಅವರು ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ವಿಷಯವನ್ನು ನಾನು ಕೋಟ್ ಮಾಡ್ತೀನಿ ನೋಡಿ. ವಿ ವಾಂಟ್ that education by which character is formed, the strength of mind is increased, the intellect is expanded, and by which one can stand on one's own feet. ಒಂದು ವಿದ್ಯಾಭ್ಯಾಸ ಸಮಗ್ರವಾಗಿರ್ತಕ್ಕಂಥ ಪಿಕ್ಚರನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ವಿದ್ಯಾಭ್ಯಾಸ ಅಂತಂದರೆ ಅದು ವ್ಯಕ್ತಿಯ ಶೀಲ ನಿರ್ಮಾಣ ಆಗಬೇಕು. ಅವನಲ್ಲಿರ್ತಕ್ಕಂಥ ಗುಣಗಳನ್ನು, ಒಳ್ಳೆಯ ಗುಣಗಳನ್ನು ಅದನ್ನು ಅಭಿವೃದ್ಧಿಗೊಳಿಸಬೇಕು. ಅದು ಸುಸಂಸ್ಕಾರವನ್ನು ಕೊಡ್ತಕ್ಕಂಥ ವಿದ್ಯಾಭ್ಯಾಸ ಆಗಬೇಕು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಆಗಬೇಕು. ನಿಜಾರ್ಥದಲ್ಲಿ ಹೇಳಬೇಕಾದ್ರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ವಿದ್ಯಾಭ್ಯಾಸ ಆಗಬೇಕು. ಜೊತೆಗೆ ಮಾನಸಿಕವಾಗಿರ್ತಕ್ಕಂಥ ಎಲ್ಲ ಫ್ಯಾಕಲ್ಟೀಸ್ ಏನಿದೆ, ಎಲ್ಲ ಶಕ್ತಿಗಳೇನಿದೆ, ಅದನ್ನು ನಾವು ಹೊರತರುವುದಕ್ಕೆ ಆರಂಭ ಮಾಡಬೇಕು. ಅದನ್ನು ಬಲಯುತವನ್ನಾಗಿ ಮಾಡಬೇಕಾಗಿದೆ. ಜೊತೆಗೆ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಇಂಟೆಲೆಕ್ಟ್ ಡೆವಲಪ್ಮೆಂಟ್ ಅಂದರೆ ಏನು? ಕೇವಲ ವಿಷಯಗಳನ್ನು ಓದುವುದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿಯಲ್ಲಿ ಹೇಳುವ ಹಾಗೆ ವಿವೇಕ ಬುದ್ಧಿಯನ್ನು ಜಾಗೃತಗೊಳಿಸ್ತಕ್ಕಂಥ ವಿದ್ಯಾಭ್ಯಾಸ ಆಗಬೇಕು ಇಂಟೆಲೆಕ್ಟ್ ಡೆವಲಪ್ಮೆಂಟ್ ಅಂದರೆ. ಬೆಸೆಂಟ್ ಕಾಲೇಜಿನ 100 ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮ 3 ದಿನಗಳ ಕಾಲ ಪ್ರಸಾರ ಆಗುತ್ತೆ. ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ನಾಳಿನ ಸಂಚಿಕೆಯಲ್ಲಿ ತೋರಿಸ್ತೇವೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.